4 ಡಿ ಥಿಯರಿಗಳನ್ನು ನಾವು ಫಾಲೋ ಮಾಡಬೇಕಂತೆ. ಫಸ್ಟ್ ಡಿ ಸೇಸ್ ಡ್ರೀಮ್, ಸೆಕೆಂಡ್ ಡಿ ಸೇಸ್ ಡೆಸ್ಟಿನೇಷನ್, ಥರ್ಡ್ ಡಿ ಸೇಸ್ ಡಿಟರ್ಮಿನೇಷನ್ ಅಂಡ್ ಫೋರ್ತ್ ಡಿ ಸೇಸ್ ಡಿಸಿಪ್ಲಿನ್. ನಾವು ನಮ್ಮನ್ನು ಖುಷಿಯಾಗಿ ಇಟ್ಕೋಬೇಕು. ನಾನೇನೋ ಸಾಧಿಸಬೇಕು ಅಂತ ಹೋದ್ರೆ ಈ 4 ಡಿ ಥಿಯರಿಗಳನ್ನ ನೀವು ಫಾಲೋ ಮಾಡಬೇಕು. ಸ್ಟ್ರೆಸ್ ಔಟ್ ಮಾಡ್ಕೊಳಕ್ ಆಗೋದಿಲ್ಲ ಆನ್ ದ ಟೈಮ್. ಇಲ್ಲಿಯವ್ರಿಗೆ ಎಲ್ಲರಿಗೂ ಗೊತ್ತಿದೆ, ಹೆಣ್ಮಕ್ಳು ಅಂತ ಬಂದಾಗ ಮಕ್ಕಳಿದ್ರೆ ಅಂತೂ ನಮ್ಮ ಫಸ್ಟ್ ಪ್ರಿಫರೆನ್ಸ್ ಗೋಸ್ ಟು ಬೇಬಿ, ಆ್ಯಂಡ್ ಸೆಕೆಂಡ್ ಪ್ರಿಫರೆನ್ಸ್ ಗೋಸ್ ಟು ಕಿಚನ್, ಥರ್ಡ್ ಪ್ರಿಫರೆನ್ಸ್ ಗೋಸ್ ಟು ಆಫೀಸ್ ವರ್ಕ್, ಲಾಸ್ಟ್ ಪ್ರಿಫರೆನ್ಸ್ ಕಮ್ಸ್ ಟು ಅವರ್ ಸೆಲ್ಸ್. ನಮಗೆ ಲಾಸ್ಟ್ ಪ್ರಿಫರೆನ್ಸ್ ಬರುತ್ತೆ. ದಟ್ಸ್ ದ ರೀಸನ್ ನಾನು ನೋ ಅಂತ ಹೇಳಿದೆ. ಗಿರೀಶ್ ಅವರು ಫಸ್ಟ್ ಫೋನ್ ಮಾಡೋದು ಬರಬೇಕು ಅಂತ. ಅವರು ಅಡ್ವೊಕೇಟ್ ಅಲ್ವಾ, ಸೊ ಜಾಸ್ತಿ ಮಾತಾಡಲಿಕ್ಕೆ ಬಿಡೋದಿಲ್ಲ ಅವರಿಗೆ ಕೋರ್ಟಲ್ಲಿ. ಅಂದರೆ ಟು ದ ಪಾಯಿಂಟ್ ಅವರು ಹೇಳ್ಕೊಳ್ತಾ ಇರಬೇಕಾಗುತ್ತೆ. ಎಕ್ಸ್ಟ್ರಾ ಬರೋದಿಲ್ವಾ ಮೇಡಮ್? ಆಯ್ತು ಮೇಡಮ್, ನೆಕ್ಸ್ಟ್ ಕರಿತೀವಿ ಮೇಡಮ್, ಬನ್ನಿ ಮೇಡಮ್, ಓಕೆ ಮೇಡಮ್ ಅವ್ರು ಹೇಳಿದ್ರು. ಪುನಃ ಮೆಸೇಜ್ ಹಾಕಿದ್ರೆ ಪಾಪ ಅವ್ರ ಪ್ರಯತ್ನ ನಿಲ್ಲಿಸಲಿಲ್ಲ. ಮೇಡಮ್ ಒಂದು ಫೈನಲ್ ಡಿಸಿಷನ್ ತಗೊಳ್ತೀವಿ, ಇನ್ನೊಂದ್ಸತಿ ಬರ್ತೀರಾ ಅಂತ ಹೇಳಿ. ಆ್ಯಕ್ಚುಲಿ ನಾನು ಅವ್ರು ಮೆಸೇಜ್ ಮಾಡಿದ 1 ವಾರದ ನಂತರ ನೋಡಿರೋದು ಆ್ಯಕ್ಚುಲಿ, ಯಾಕಂದರೆ ವಾಟ್ಸಪ್ ಸ್ವಲ್ಪ ಯೂಸ್ ಮಾಡೋದಿಲ್ಲ. ಅವರು ಆಮೇಲೆ ಸೌಮ್ಯ ಅವರನ್ನು ಬಿಟ್ಟರು ಕೇಳಿ ಮಾತಾಡಲಿ ಅಂತ ಹೇಳಿ. ಅವ್ರು ಜಾಸ್ತಿ ಮಾತಾಡಲಿಲ್ಲ, 2 ಲೈನನ್ನು 10 ಸರಿ ಹೇಳಿದರು. ಮೇಡಮ್ ಮಕ್ಕಳು ಮಹಿಳೆಯರು, ಮಕ್ಕಳು ಮಹಿಳೆಯರು, ಮಕ್ಕಳು ಮಹಿಳೆಯರು. ಶೀನೋಸ್ ಯಾರಾದರೂ ಒಬ್ರು ಇದ್ರಲ್ಲಿ ಹೇಗೆ ಮಕ್ಕಳು ಮಹಿಳೆಯರು ಅಂತ ಹೇಳಿದ್ರೆ ಅವ್ರು ಒಪ್ಕೊಳ್ತಾರೆ ಅಂತ ಹೇಳಿ. ಇಲ್ಲ, ಮಕ್ಕಳು ನಿಮ್ಮ ಮಾತು ಕೇಳಬೇಕು, ಮಹಿಳೆಯರು ನಿಮ್ಮ ಮಾತು ಕೇಳಬೇಕು. ಸೊ ಐ ಕುಡಂಟ್ ಸೇ ನೋ. ಹಾಗಾಗಿ ಆಲ್ಮೋಸ್ಟ್ 400 ಕಿಲೋಮೀಟರ್ಸ್ ನಾನು ನಿನ್ನೆ ಟ್ರಾವೆಲ್ ಮಾಡ್ಕೊಂಡು ಬರಬೇಕಾಗಿತ್ತು. ತುಂಬ ಖುಷಿಯಾಯಿತು. ಚಿಟ್ಟಿ ಅಂತ ಹೆಸರಿಟ್ಟಿದ್ದೀರಾ ಕಾರ್ಯಕ್ರಮಕ್ಕೆ. ಬಹುಶಃ ಕಲರ್ಫುಲ್ ಅಂತ ಹೇಳುವ ಕಾರಣಕ್ಕೆ ಈ ಹೆಸರನ್ನು ಇಟ್ಟಿದ್ದೀರಾ, ಕಲರ್ಫುಲ್. ಚಿಟ್ಟೆ ಅನ್ನೋದು ಆ ಗೂಡಿನೊಳಗೆ ಸೇರಿಕೊಂಡು ನಂತರ ಕಂಬಳಿ ಹುಳ ಆಗಿ ಅಲ್ಲಿಂದ ಹೊರಗೆ ಬಂದು ರೆಕ್ಕೆಗಳನ್ನು ಪಡ್ಕೊಂಡು ಚಿಟ್ಟೆಯಾಗಿ ಹಾರೋದು ಮಾತ್ರ ಅಲ್ಲ, ಬೃಂದಾವನದ ಕಲರ್ಫುಲ್ ಫ್ಲವರ್ಸ್ ಅನ್ನು ಬ್ಲೂಮ್ ಮಾಡುವ ಕೆಲಸವನ್ನ ಚಿಟ್ಟೆ ಮಾಡೋದು. ಚಿಟ್ಟೆ ಅನ್ನೋದು ಬರೀ ಕಲರ್ಗೆ ಮಾತ್ರ ಹೆಸರಲ್ಲ, ಚಿಟ್ಟೆ ಅನ್ನೋದು 4 ದಿನದ ಸಾರ್ಥಕ ಬದುಕಿಗೆ ಕೂಡ ಹೆಸರು. ಚಿಟ್ಟೆ ಅಂತ ಹೇಳೋದು ಮತ್ತೊಬ್ಬರ ಬಾಳಿನಲ್ಲಿ ಕಲರ್ಫುಲ್ ಸ್ಮೈಲ್ ತರುವುದು ಕೂಡ ಚಿಟ್ಟೆ ಅಂತ ಹೆಸರು. ಹೂವಿನಷ್ಟೇ ಕೋಮಲ ಚಿಟ್ಟೆ ಕೂಡ, ಆದರೆ ಆ ಕೋಮಲವಾದ ಹೂಗಳನ್ನ ಅರಳಿಸುವ ಕೆಲಸ ಯಾವುದು ಹೇಳಿ? ಚಿಟ್ಟೆಗಳದ್ದು. ಯೂತ್ ಮತ್ತು ಮಹಿಳೆ ಅಂತ ಹೆಸರಿಟ್ಕೊಂಡಿದ್ದೀರಾ. ಐ ಥಿಂಕ್ ಚಿಟ್ಟೆ ಕಲರ್ಫುಲ್, 4 ದಿನದ ಸಾರ್ಥಕ ಬದುಕು, ಮತ್ತೊಬ್ಬರ ಬದುಕನ್ನು ಅರಳಿಸುವ ಕೆಲಸ, ಮತ್ತೊಬ್ಬರ ಬದುಕನ್ನು ಅರಳಿಸುತ್ತಲೇ 4 ದಿನದ ಜೀವನವನ್ನು ಕಳೆಯುವ ಕೆಲಸವನ್ನು ಕೂಡ ಚಿಟ್ಟೆ ಮಾಡುತ್ತೆ. ಚಿಟ್ಟೆ ಈ 1 ದಿನದ ಕಾರ್ಯಕ್ರಮದ ಹೆಸರಲ್ಲ, ಚಿಟ್ಟೆ ನಮ್ಮ ಜೀವನಕ್ಕೆ ಸದಾಕಾಲ ನಾವು ಸ್ಫೂರ್ತಿಯಾಗಿ ತಗೊಂಡುಕೊಂಡು ಹೋಗ್ಬೋದಂತಹ ಒಂದು ಪುಟ್ಟ ಜೀವಿಯೂ ಹೌದು, ಹೆಸರು ಕೂಡ ಹೌದು. ತುಂಬ ಮಕ್ಕಳಿರ್ತಾರೆ ಅಂತ ಹೇಳಿದ್ರಿ, ಸೊ ಸ್ಟೂಡೆಂಟ್ಸ್ ಇರ್ತಾರೆ ಅಂತ ಹೇಳಿ ಹೋಗಿ ನಾನು ಅವ್ರನ್ನ ಕೂಡ ಕಾನ್ಸಂಟ್ರೇಟ್ ಮಾಡಿ ಮಾತಾಡಿ ಅಂತ ಹೇಳಿದ್ರು. ಸೊ ಐ ಥಾಟ್ ಅವರಿಗೂ ಕೂಡ ಯೂಸ್ ಆಗೋಗೆ ಮಾತಾಡಬೇಕು, ನಮ್ಮ ವಿಮೆನ್ ಟಾಕ್ ಅವರಿಗೆ ಬೋರ್ ಆಗಬಾರ್ದು ಅಂತ ಹೇಳಿ. ಸೊ ಮಕ್ಕಳು ಯಾರಾದ್ರೂ ಇದ್ರೆ ಹೇಳಿ ನನಗೆ, ಯಾರು ನಮ್ಮ ಪ್ರಪಂಚದ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಯಾರು ಬೇಕಾದ್ರೂ ಹೇಳ್ಬೋದು. ಮೌಂಟ್ ಎವರೆಸ್ಟ್. ಅದನ್ನು ಪ್ರಥಮವಾಗಿ ಏರಿದವರು ತೇಜಸ್ವಿ ಮತ್ತು ಹಿಲರಿ. ಮೌಂಟ್ ಎವರೆಸ್ಟ್ ಪ್ರಪಂಚದ ಅತಿ ಎತ್ತರವಾದ ಶಿಖರ. ಏರಿ ಬಂದ ನಂತರ ಹಿಲರಿಯನ್ನ ಕೇಳ್ತಾರೆ, ಪ್ರಪಂಚದ ಅತಿ ಎತ್ತರವಾದ ಶಿಖರವನ್ನ ಏರಿ ಬಂದಿದ್ದೀರಾ, ಅತಿ ದೊಡ್ಡ ಸಾಧನೆಯನ್ನು ಮಾಡಿದ್ದೀರಾ, ಹೇಗೆ ಅನ್ನಿಸ್ತಿದೆ ನಿಮಗೆ ಅಂತ ಹೇಳಿ. ಹಿಲರಿ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತಾರೆ. ಖುಷಿಯಿಂದ ಅರ್ಥದಲ್ಲ, ದುಃಖದಿಂದ ಅಳಲಿಕ್ಕೆ ಶುರು ಮಾಡ್ತಾರೆ. ಕೇಳ್ತಾರೆ ಎಲ್ಲರೂ, ಎವರೆಸ್ಟ್ ಅನ್ನು ಏರಿದ ಸಾಧನೆಯನ್ನ ಮಾಡಿದ್ರೆ ನೀವು ದುಃಖ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ? ಹಿಲರಿ ಒಂದು ಮಾತು ಹೇಳ್ತಾರೆ, ನಾನೇನು ಪ್ರಪಂಚದ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಅನ್ನ ಏರಿ ಸಾಧನೆಯನ್ನ ಮಾಡಿದ್ದೇನೆ, ಆದರೆ ನನ್ನ ರೆಕಾರ್ಡ್ ಅನ್ನು ನಾನು ಬ್ರೇಕ್ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕಿಂತ ಎತ್ತರವಾದ ಶಿಖರವನ್ನು ಏರಲಿಕ್ಕೆ ಮತ್ತೊಂದು ಶಿಖರ ಈ ಪ್ರಪಂಚದಲ್ಲಿ ಇಲ್ಲ ಅಲ್ವಾ? ಅದಕ್ಕಾಗಿ ನಾನು ದುಃಖ ಮಾಡ್ತಾ ಇದ್ದೇನೆ. ನನ್ನ ಶ್ರಮ, ಸಾಮರ್ಥ್ಯ, ಸಾಧನೆ ಈ ಒಂದು ಸಾಧನೆಯೊಂದಿಗೆ ಎಂಡಾಗುತ್ತೆ. ದಟ್ಸ್ ದ ರೀಸನ್ ನಾನು ದುಃಖ ಪಡ್ತಾ ಇದ್ದೇನೆ ಅಂತ
ಎಷ್ಟು ಜನ ಅಡಿಗೆ ರೀತಿ ಶಾಲೆಗೆ ಹೋಗ್ತಾ ಇದ್ರಿ? ಎಷ್ಟು ಜನ ಶಾಲೆಯಿಂದ ಬಂದು ಕಾಲೇಜಿಂದ ಬಂದು ದನ ಮೇಯಿಸಲಿಕ್ಕೆ ಹೋಗ್ತಾ ಇದ್ರಿ? ಯಾರು ಇಲ್ವಾ? ಹ್ಯಾವ್ ಸ್ಟಡಿಡ್ ವೆರಿ ಈಸಿಲಿ ಹ್ಯಾಪಿಲಿ. ಆದ್ರೆ ನೀವು ಇವತ್ತು ಏನ್ ಹೇಳ್ತಾ ಇದ್ದೀರ ಅಂದ್ರೆ, ನಮ್ಮ ಮಕ್ಕಳಿಗೆ ನಾವು ಪಟ್ಟ ಕಷ್ಟ ಸಿಗೋದು ಬೇಡ, ನಾವು ಪಟ್ಟ ಕಷ್ಟವನ್ನ ನಮ್ಮ ಮಕ್ಕಳು ಪಡೋದು ಬೇಡ. ಹೌದಾ? ಎಲ್ಲರೂ ವರ್ಕಿಂಗ್ ಟೈಮ್, ವಿಮೆನ್ ಆಲ್ ಆರ್ ವರ್ಕಿಂಗ್, ತುಂಬಾ ಕಷ್ಟಪಡ್ತೀವಿ. ನಮ್ಮ ಮಕ್ಕಳು, ಫ್ಯಾಮಿಲಿ ಆ್ಯಂಡ್ ಕೆಲಸ ಅಂತ ಹೇಳಿ ವರ್ಕ್ ಮಾಡ್ತೀವಿ ಹೊರಗಡೆ ಹೋಗಿ. ಯಾಕೆ ಅಂತ ಕೇಳಿದ್ರೆ ಏನ್ ಹೇಳ್ತೀವಿ ಮಕ್ಕಳಿಗೆ? ರೈಟ್? ಎಲ್ಲರೂ ನಮ್ಮ ಮಕ್ಕಳಿಗಾಗಿ ನಾವು ದುಡಿತಾ ಇರೋದು, ಕಷ್ಟಪಡ್ತಾ ಇರೋದು. ಅದು ನಾವು ಮಾಡುವ ಬಿಗ್ಗೆಸ್ಟ್ ಮಿಸ್ಟೇಕ್. ನಮ್ಮಲ್ಲಿ ಮಕ್ಕಳಾದ ತಕ್ಷಣ ನಾವು ಯೋಚನೆ ಮಾಡೋದು ಏನಂತ ಹೇಳಿದ್ರೆ, ಮಕ್ಕಳಿಗೆ ಆಸ್ತಿ ಬೇಕು, ನಾವು ಮಾಡಿದ ಕಷ್ಟವನ್ನ ನಮ್ಮ ಮಕ್ಕಳು ಅನುಭವಿಸಬಾರ್ದು, ನಾವೇನಾದ್ರೂ ಒಂದು ಸ್ವಲ್ಪ ಅವರಿಗೆ ಮಾಡಿರೋಣ, ಅವರು ಆರಾಮಾಗಿರ್ಲಿ, ಅವರು ಹ್ಯಾಪಿಯಾಗಿರ್ಲಿ ಅಂತ ಹೇಳಿ. ಸ್ನೇಹಿತರೆ, ನಾನು ಈ ಥರ ಮಹಿಳೆ ಸಾಧನೆ ಮಾಡಿ ಮನೆ ಬಿಟ್ಟು ಹೊರಗೆ ಬನ್ನಿ, ಕನಸು ಕಾಣಿ ಅಂತ ಹೇಳಿದ್ರೆ ಹಲವಷ್ಟು ಜನ ಅವ್ರು ಮಾತಾಡುವ ದೃಷ್ಟಿಕೋನನೇ ಬದಲಾಯಿಸ್ತಾರೆ. ಇವಳು ಹಾಡೋದಲ್ಲದೆ ಬೇರೆಯವ್ರನ್ನ ಹಾಡು ಮಾಡಕ್ಕೆ ಬಂದ್ಲು, ಇವಳಿಗೆ ಬೇರೆ ಕೆಲಸ ಇಲ್ಲ ಮಾತಾಡ್ತಾಳೆ, ಇವಳೇನೋ ದೊಡ್ಡ ಆಫೀಸರು ಹೋಗ್ತಾಳೆ ಅಂತ ಹೇಳಿದ್ರೆ ನಮ್ಮನೆ ಹೆಣ್ಮಕ್ಳನ್ನ ಬಿಡೋಕ್ಕಾಗತ್ತಾ? ಈ ಥರ ಕಮೆಂಟ್ಸ್ಗಳು ಬರುತ್ತೆ. ನಾನು ಓದ್ತೇನೆ, ನಾನು ನೋಡ್ತೇನೆ, ನಾನು ಕೇಳ್ತೇನೆ ಕೂಡ. ನಾನು ಕೂಡ ನನ್ನ ಈ ನೃತ್ಯ ಕ್ಷೇತ್ರದ ಸಾಧನೆ ಇರ್ಬೋದು, ಈ ಥರ ಬಂದು ನಿಂತ್ಕೊಂಡು ಇವತ್ತು ಮಾತಾಡ್ತಾ ಇದ್ದೇನೆ ಅಂದರೆ ಏನೋ ಒಂದು ಕ್ವಾಲಿಟಿ ನನಗೆ ಇದ್ದಿರಬೇಕಲ್ವಾ? ಅದಾಗಿರ್ಬೋದು, ನನ್ನ ಎಜುಕೇಷನ್ ಆಗಿರ್ಬೋದು, ಎಲ್ಲವನ್ನು ದಕ್ಕಿಸಿಕೊಂಡದ್ದು. ಅದಾಗಿ ನನ್ನನ್ನು ಯಾವತ್ತೂ ಹುಡ್ಕೊಂಡು ಬರಲಿಲ್ಲ. ಆ ಶ್ರಮ ನನಗೆ ಗೊತ್ತಿದೆ, ಆ ಕಷ್ಟ ನನಗೆ ಗೊತ್ತಿದೆ. ಹಾಗಾಗಿ ನಾನು ಹೇಳ್ತೇನೆ, ಯಾವುದಕ್ಕೂ ಹೆದರ್ಕೊಂಡು ಹಿಂದೆ ನಿಲ್ಬೇಡಿ, ಕನಸನ್ನ ತೀಕ್ಷ್ಣವಾಗಿ ಇಟ್ಕೊಳ್ಳಿ, ಆ ದಾರಿಯಲ್ಲಿ ಮುಂದೆ ಹೋಗಿ. ನಮ್ಮ ಆತ್ಮಶಕ್ತಿ ಸ್ಟ್ರಾಂಗ್ ಆಗಿದ್ರೆ ನಮ್ಮನ್ನ ತಡೆಯುವಂಥ ಶಕ್ತಿ ಯಾವುದು ಕೂಡ ಹೊರಗಡೆ ಇರೋದಿಲ್ಲ ಅಂತ ಹೇಳಿ. ನಾನು ಬಾಗಮಂಡಲ ಅಂತ ಹೇಳುವಂತಹ ಒಂದು ಗ್ರಾಮದಿಂದ ಬಂದವಳು. ಇವಾಗ ಏನೋ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ 6 ತಿಂಗಳ ಮಳೆ 3 ತಿಂಗಳಿಗೆ ಇಳಿದಿದೆ. ನಾನು ಸ್ಟಡಿ ಮಾಡ್ತಾ ಇದ್ದಾಗ ನನಗೆ 6 ತಿಂಗಳು ಮಳೆಗಾಲ. ಆ 6 ತಿಂಗಳು ಕೂಡ ನೋ ಪವರ್, ನೋ ಫೋನ್, ನೋ ಗ್ಯಾಸ್ ಆ್ಯಂಡ್ ನೋ ಕನೆಕ್ಟಿವಿಟಿ. ನಾವು ಒಂದು ಐಲ್ಯಾಂಡ್ ಥರ ಆಗಿರ್ತಾ ಇದ್ವಿ. ಆಲ್ಮೋಸ್ಟ್ 1 ರಿಂದ 1.5 ತಿಂಗಳು ನಮಗೆ ಶಾಲೆ ಇರ್ತಾ ಇರಲಿಲ್ಲ. ನಮ್ಮ ಆಲ್ಮೋಸ್ಟ್ 10th ಸ್ಟ್ಯಾಂಡರ್ಡ್ವರೆಗೆ ಮಳೆಗಾಲ, ಜೂನಿಂದ ಆಲ್ಮೋಸ್ಟ್ ಅಕ್ಟೋಬರ್ವರೆಗೆ ನಮ್ಮ ಸ್ಟಡೀಸ್ ಸೀಮೆಎಣ್ಣೆ ದೀಪದಲ್ಲಿ ಮತ್ತು ಕ್ಯಾಂಡಲ್ ಲೈಟಿನಲ್ಲೇ ನಡೀತಾ ಇತ್ತು. ಬಟ್ ವಿ ಹ್ಯಾಡ್ ಸ್ಟಡಿ. ನಮ್ಮ ತಾಯಿಯೊಬ್ಬರು ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾಗಿದ್ದರು. ಅವರಿಗೆ ಗೊತ್ತಿತ್ತು ವಿದ್ಯೆ ಅಂತ ಹೇಳೋದು ಎಷ್ಟು ಅವಶ್ಯಕತೆ ಹೆಣ್ಣು ಮಕ್ಕಳಿಗೆ ಅಂತ ಹೇಳಿ. ನಮಗೆ ಯಾವತ್ತೂ ಅವರು ಹೇಳೋದು, ನಾನು ನಿಮಗೆ ಯಾವ ಆಸ್ತಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ನಾವು ಆಸ್ತಿವಂತರಲ್ಲ, ಆದರೆ ವಿದ್ಯೆ ಎನ್ನುವ ಆಸ್ತಿಯನ್ನು ನಿಮಗೆ ಕೊಡ್ತೇನೆ, ಆ ಆಸ್ತಿಯಿಂದ ನೀವು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ನನ್ನ ತಂದೆ ತಾಯಿಯವರು ಯಾವತ್ತೂ ನನಗೆ ಹೇಳ್ತಾ ಇದ್ರು. ಅದಾದ ನಂತರ ನನ್ನಲ್ಲಿ ಒಂದು ನಾವು 3 ಜನ ಹೆಣ್ಣು ಮಕ್ಕಳು. 3 ಜನ ಹೆಣ್ಣು ಮಕ್ಕಳಲ್ಲಿ ನೃತ್ಯ, ನಾಟಕ, ಬರವಣಿಗೆ ಅಂತ ಹೇಳುವಂತಹ ಹವ್ಯಾಸಗಳಿದ್ವು. ನಮಗೆ ನಮ್ಮ ಊರಿನಲ್ಲಿ ಕಲೀಲಿಕ್ಕೆ ಯಾವ ಫೆಸಿಲಿಟೀಸ್ ಕೂಡ ಇರಲಿಲ್ಲ. ನಾವು ಬಾಗಮಂಡಲದಿಂದ ಮಡಿಕೇರಿಗೆ ಬಸ್ನಲ್ಲಿ ಹೋದರೆ ಮಾತ್ರ ನಮಗೆ ಕಲೀಲಿಕ್ಕೆ ಅವಕಾಶ ಇರ್ತಾ ಇತ್ತು. ನನ್ನ ತಾಯಿ ನನ್ನಲ್ಲಿ ನೃತ್ಯ ಕ್ಷೇತ್ರದಲ್ಲಿರುವ ತೀವ್ರವಾದ ಒಂದು ಆಸಕ್ತಿಗಾಗಿ ನನ್ನನ್ನು ಮಡಿಕೇರಿಗೆ ನೃತ್ಯ ಶಾಲೆಗೆ ಸೇರಿಸುವಾಗ ನನಗೆ 6 ವರ್ಷ. ಡ್ರೈವರ್ ಹತ್ರ ಹೇಳೋದು, ಅವಳನ್ನ ಬಸ್ ಸ್ಟ್ಯಾಂಡಲ್ಲಿ ಇಳಿಸಿ ಅಂತ. ಮಡಿಕೇರಿಯಿಂದ ರಾತ್ರಿ 8 ಗಂಟೆಗೆ ಮತ್ತೊಂದು ಬಸ್ ಇರ್ತಾ ಇತ್ತು. ಆ ಡ್ರೈವರ್ ನನ್ನನ್ನು ಮತ್ತೆ ಬಸ್ ಹತ್ತಿಸ್ಕೊಡೋದು. 10 ಗಂಟೆ ರಾತ್ರಿಗೆ ನಾನು ಮನೆ ಬಂದು ತಲುಪ್ತಾ ಇದ್ದೆ. ಆದರೆ ಆ ಪ್ಯಾಷನ್ ಫಾರ್ ಡಾನ್ಸ್ ಇದೆಯಲ್ಲ, ಅದು ನನ್ನನ್ನು ಇವತ್ತಿನವರೆಗೂ ಬಿಟ್ಟು ಹೋಗಲಿಲ್ಲ. ಪ್ಯಾಷನ್ ಅದು ಬೇಕು, ಇಲ್ಲ ನಾನು ನಿಲ್ಲಿಸೋದಿಲ್ಲ ಅಂತ ಹೇಳುವ ನನ್ನ ಆತ್ಮಶಕ್ತಿ ಇದೆಯಲ್ಲ, ಅದು ಆ ನೃತ್ಯವನ್ನು ಇವತ್ತುವರೆಗೂ ನನ್ನ ಜೊತೆ ಕರ್ಕೊಂಡು ಬರ್ತಿದೆ. ನಾನು ನೃತ್ಯ ಜೊತೆ ಬರ್ತಾ ಇದ್ದೇನೆ. ನನ್ನ ಮೊದಲ ನೃತ್ಯ ಕಾರ್ಯಕ್ರಮದ ಗೆಸ್ಟ್ ಆಗಿ ಬಂದಂಥವರೊಬ್ಬರು ನನ್ನ ಗುರುಗಳಿಗೆ ಹೇಳ್ತಾರೆ, ಅವಳು ಭವಿಷ್ಯದಲ್ಲಿ ಒಂದು ಉತ್ತಮ ನೃತ್ಯಗಾರ್ತಿ ಆಗ್ತಾರೆ, ನಿಮ್ಮ ಹೆಸರನ್ನು ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ, ನೀವು ಅವಳನ್ನು ತಯಾರು ಮಾಡಿ ಅಂತ. ಅಲ್ಲಿಗೆ ನನ್ನ ಗುರುಗಳು ನನಗೆ ಸರಿಯಾಗಿ ನೃತ್ಯ ಕಲಿಸೋದನ್ನು ನಿಲ್ಲಿಸಿದ್ರು. ಬಿಕಾಸ್ ಶಿ ನ್ಯೂ ಫ್ಯೂಚರಲ್ಲಿ ನಾನು ಅವರ ಬಿಟ್ಟಿಲ್ಲ. ಡ್ಯಾನ್ಸ್ ಪ್ರೋಗ್ರಾಮ್ಸ್ ಹೋಗ್ತಾ ಇದ್ದೆ, ಎವ್ರಿ ವೀಕ್ ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೆ. ನಾನು ಕಲೀಲಿಲ್ಲ. ನಾನು
ದಕ್ಷಿಣ ಕನ್ನಡ ಜಿಲ್ಲೆಗೆ PUC, ಡಿಗ್ರಿ, MBA ಎಲ್ಲವನ್ನು ನಾನು ಮಂಗಳೂರಿನಲ್ಲಿ ಮಾಡಿದ್ದು. ಅಲ್ಲಿ ಕೂಡ ಯಾವ ಊರಿಗೆ ಹೋಗ್ತಾ ಇದೆ ಅಲ್ಲಿ ನೃತ್ಯ ಟೀಚರ್ಸ್ ಅನ್ನು ಹುಡುಕೊಂಡು ಡಾನ್ಸ್ ಕ್ಲಾಸಿಗೆ ಸೇರ್ತಾ ಇದ್ದೆ. ಅದಾದ ನಂತರ ನನಗೆ ಜಾನಪದ ನೃತ್ಯದಲ್ಲಿ ಆಸಕ್ತಿ ಬೆಳೆಯಿತು. ಜಾನಪದ ನೃತ್ಯವನ್ನು ಉಚಿತವಾಗಿ ಮಕ್ಕಳಿಗೆ ಕಲಿಸಲಿಕ್ಕೆ ಶುರು ಮಾಡಿದ್ವು. ಅದು ನನ್ನನ್ನು ಇವತ್ತು ಜಾನಪದ ನೃತ್ಯ ಕ್ಷೇತ್ರದಲ್ಲಿ ರಿಸರ್ಚ್ ಸ್ಟೂಡೆಂಟ್ ಅಂದರೆ ಡಾಕ್ಟರ್ ಆಫ್ ಲಿಟ್ರೇಚರ್ ಮಾಡಲಿಕ್ಕೆ ನನ್ನ D.Litt ಸ್ಟೂಡೆಂಟ್ ಆಗಿ ನಿಲ್ಲುವವರೆಗೂ ಬಂದು ನಿಲ್ಲಿಸಿದೆ. ಇವತ್ತು ನನ್ನ ಡಾನ್ಸ್ನಲ್ಲಿ D.Litt ಮಾಡ್ತಾ ಇದ್ದೇನೆ, ಈವನ್ ಆಫ್ಟರ್ ಬಿಕಮಿಂಗ್ ಅನ್ ಆಫೀಸರ್. ಒಂದು ದಿನ ಅದೇ ಗುರುಗಳ ತಾಯಿಯೊಂದಿಗೆ ನಾನು ವೇದಿಕೆ ಹಂಚಿಕೊಳ್ಬೇಕಾದ ಅವಕಾಶ ಸಿಕ್ಕಾಗ ಆ ಟೀಚರಿನ ತಾಯಿ ಸಭೆಯನ್ನು ಉದ್ದೇಶಿಸಿ ಹೇಳಿದ್ರು, ಮಿಲನ ನನ್ನ ಮಗಳು ಅಂತ ಹೇಳಿ. 10 ವರ್ಷ ನಾನು ನೃತ್ಯ ಕಲಿಲಿಲ್ಲ, ಯಾವತ್ತು ನಾನು ಸಾಧಿಸಿ ಮಿಲನ ಬರುತ್ತಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಿದೆ. ಅವತ್ತು ನಾನು ಅವರಿಗೆ ಮಗಳಾದೆ. ಸ್ನೇಹಿತರೆ, ನಮ್ಮ ಸಾಧನೆ ಮಾತಾಡುತ್ತೆ. ನಮ್ಮ ಸಾಧನೆ ನಮ್ಮ ಬಗ್ಗೆ ಮತ್ತೊಬ್ಬರ ಬಾಯಲ್ಲಿ ಮಾತನಾಡಿಸುತ್ತೆ. ಅದಕ್ಕಾಗಿ ನಾನು ಹೇಳೋದು ನಿಮ್ಮಲ್ಲಿಗೆ, ಕಷ್ಟಗಳು ಎಲ್ಲರಿಗೂ ಬರುತ್ತೆ. ನನ್ನ ತಾಯಿ ನನ್ನನ್ನು ಡಾನ್ಸ್ ಕ್ಲಾಸಿಗೆ ಕಳಿಸ್ಬೇಕಾದ್ರೆ ಅವರ ಕಲೀಗ್ಸ್ ಹೇಳ್ತಾ ಇದ್ರು, ಡಾನ್ಸ್ ಮಾಡಿಸೋ ಹೆಣ್ಮಕ್ಳು ಓಡ್ ಹೋಗ್ತಾರೆ, ನಿನಗೆ ಹೆಣ್ಮಕ್ಳು ಅವರ ಮದುವೆಗೆ 30 ಲಕ್ಷ ಕೂಡಿರ್ಬೇಕು ಅಂತದ್ರಲ್ಲಿ ಫೀಸ್ ಕೊಟ್ಟು ಡಾನ್ಸ್ ಕ್ಲಾಸಿಗೆ ಕಳಿಸ್ತಾ ಇದ್ದೀರಾ, ಹೆಣ್ಮಕ್ಳು ಮನೆ ಹಾಳು ಮಾಡ್ತಾರೆ. ನಮ್ಮ ತಾಯಿ ಸುಮ್ಮನೆ ನಕ್ಕು ತಣ್ಣಗೆ ಇರ್ತಾ ಇದ್ರು. ಅವ್ರು ಏನೋ ಜಾಸ್ತಿ ಹೇಳ್ತಾ ಇರಲಿಲ್ಲ. ಅವ್ರು ನಮಗೆ ಹೇಳ್ತಾ ಇದ್ದಿದ್ದು, ನಮ್ಮ ಕೆಲಸಗಳು ಮಾತಾಡಬೇಕು, ನಾವು ಮಾತಾಡೋದಲ್ಲ, ನಮ್ಮ ಕೆಲಸಗಳು ಮಾತ್ರ ಮಾತಾಡಬೇಕು. ಯಾವತ್ತು ಪ್ರಾಥಮಿಕ ಶಾಲೆಯಲ್ಲಿ ನಾನು ಡಾನ್ಸ್ ಮಾಡುವಾಗ ಲಾಸ್ಟ್ ರೋ ಡಾನ್ಸರ್, ನನ್ನ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಮುಂದೆ ನಿಲ್ಲಿಸ್ತಾ ಇರಲಿಲ್ಲ. ಈವೆನ್ ದೋ ನಾನು ಕ್ಲಾಸ್ಗೆ ಹೋಗಿ ಡಾನ್ಸ್ ಕಲಿತಿದ್ದೆ, ಡಾನ್ಸ್ ಚೆನ್ನಾಗಿ ಮಾಡ್ತಾ ಇದ್ದೆ. ಅಮ್ಮನ ಹತ್ರ ಬಂದು ಅವಾಗಲೂ ಹೇಳ್ತಾ ಇದ್ದೆ, ನನ್ನನ್ನು ಹಿಂದೆ ನಿಲ್ಲಿಸ್ತಾರೆ. ಅಮ್ಮ ಹೇಳ್ತಾ ಇದ್ರು, ಇದೇ ನಿನ್ನನ್ನು ಒಂದೊಂದು ದಿನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಇವತ್ತಿನ ಪೇರೆಂಟ್ಸ್ ಆದರೆ ಯುದ್ಧಕ್ಕೆ ಹೋಗ್ಬಿಡ್ತೀವಿ ನಾವು ಸ್ಕೂಲಿಗೆ, ನನ್ನ ಮಗಳು ಹಿಂಗೆ ಮಾಡ್ತಾಳೆ, ಹಿಂದೆ ನಿಲ್ಲಿಸ್ತಾ ಇದ್ದೀರಾ ಅಂತ ಇವತ್ತಿ ಯುದ್ಧಕ್ಕೆ ಹೋಗ್ತೀವಿ. ನಮ್ಮ ತಾಯಿ ಹೇಳ್ತಾ ಇದ್ರು, ನೀನು ಕಲಿಯುವ ವಿದ್ಯೆ ನಿನಗೆ ವಿನಯ ಕಲಿಸಲಿಲ್ಲ ಅಂತ ಹೇಳಿದ್ರೆ, ನೀನು ಕಲಿಯುವ ವಿದ್ಯೆ ನಿನಗೆ ವಿನಯವನ್ನು ಕಲಿಸಿಲ್ಲ ಅಂತ ಹೇಳಿದ್ರೆ, ಆ ಕಲಿತ ವಿದ್ಯೆ ಕೂಡ ವೇಸ್ಟ್. ಇಟ್ಸ್ ಓಕೆ, ಲಾಸ್ಟ್ ಲೈನಲ್ಲೇ ನಿಂತ್ಕೋ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಿ. ಇವತ್ತು ಹಾಗೆ ಹಿಂದೆ ನಿಲ್ಲಿಸ್ತಾ ಇದ್ರಲ್ಲ ನನ್ನ ಟೀಚರ್ಸ್, ಅವರ ಮಕ್ಕಳಿಗೆ, ಅವರ ಮಕ್ಕಳಿಗೆ ಕೂಡ ಉಚಿತವಾಗಿ ನೃತ್ಯ ತರಬೇತಿಯನ್ನು ನನ್ನ ಊರಿನಲ್ಲಿ ಹೇಳಿಕೊಟ್ಟಿದ್ದೇನೆ. ಸ್ನೇಹಿತರೆ, ನಮ್ಮ ಸಾಧನೆ ನಮ್ಮನ್ನು ಮಾತನಾಡಿಸುತ್ತೆ. ನಮ್ಮ ಶಾಲೆಯಲ್ಲಿ ಉತ್ತಮ ವಿದ್ಯಾಭ್ಯಾಸದ ಒಂದು ಫೆಸಿಲಿಟಿ ಇರಲಿಲ್ಲ. ನನ್ನ ತಂದೆ ತಾಯಿ ಮೊದಲಿಂದ ಹೇಳ್ತಾ ಇದ್ರು, ನಮಗೆ ನಾನು ಡಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ನಲ್ಲ, ವರ್ಷಕ್ಕೊಂದು ಡಾನ್ಸ್ ಡ್ರೆಸ್ ಬೇಕಿತ್ತು. ಸೊ ನಮ್ಮಲ್ಲಿ ಒಂದು ಮಾತುಕತೆ ಆಗಿತ್ತು, ಡಾನ್ಸ್ ಡ್ರೆಸ್ ಇರುವ ಕಾರಣ ನಮಗೆ ವರ್ಷಕ್ಕೆ ಒಂದೇ ಹೊಸ ಬಟ್ಟೆ. ಪರಿಸ್ಥಿತಿಗಳು ಹಾಗಿತ್ತು. ಹಳ್ಳಿಯ ಜೀವನ, 3 ಹೆಣ್ಮಕ್ಳನ್ನ ಓದಿಸುವ ಒಂದು ಜವಾಬ್ದಾರಿ ನನ್ನ ತಾಯಿಗೆ ಇತ್ತು. ಹಾಗಾಗಿ ನಾವೊಂದು D.Litt ಬಂದಿದ್ವಿ, ವರ್ಷಕ್ಕೊಂದು ಹೊಸ ಬಟ್ಟೆ. ಬಿಕಾಸ್ ವರ್ಷಕ್ಕೊಂದು ಭರತನಾಟ್ಯಂ ಡ್ರೆಸ್ ಸ್ಟಿಚ್ ಮಾಡಿಸ್ಬೇಕಾದ ಕಾರಣ. ಹೈಸ್ಕೂಲಿಗೆ ಹೋದಾಗ ನನ್ನ ದುರಾದೃಷ್ಟ ಹೇಗಿತ್ತು ಅಂತ ಹೇಳಿದ್ರೆ, ನನ್ನ ತರಗತಿಯಲ್ಲಿದ್ದದ್ದು ನಮ್ಮ ಹೈಸ್ಕೂಲಿನ ಹೆಡ್ ಮಾಸ್ಟರ್ ಮಗಳು. ಹಾಗಾಗಿ ಯಾವತ್ತೂ ನಾನು ತರಗತಿಯಲ್ಲಿ ಸೆಕೆಂಡ್. ಎನಿ ತಾಲೂಕು ಆ್ಯಂಡ್ ಡಿಸ್ಟ್ರಿಕ್ಟ್ ಕಾಂಪಿಟೇಷನ್ಗೆ ಹೋದರೆ ನಾನು ಫಸ್ಟ್ ಪ್ರೈಸ್ ತಗೊಂಡು ಬರ್ತಾ ಇದ್ದೆ, ಆದರೆ ಶಾಲೆಯಲ್ಲಿ ನಾನು ಸೆಕೆಂಡ್ ಪ್ರೈಸ್ ಮಾತ್ರ ತಗೊಳ್ತಾ ಇದ್ದೆ. ಅದೊಂದು ದಿನ ಸ್ಕೂಲ್ ಡೇಯಲ್ಲಿ, ನಿಮಗೆಲ್ಲರಿಗೂ ಗೊತ್ತು, ನಮ್ಮ ಕಾಲದಲ್ಲಿ ಸ್ಕೂಲ್ ಡೇ ನಡಿಬೇಕಾದ್ರೆ ಅಷ್ಟು ವರ್ಷದಲ್ಲಿ ನಡೆದ ಕಾಂಪಿಟೇಷನ್ದು ಪ್ರೈಸಸ್ ಎಲ್ಲ ಸ್ಟೇಜ್ ಮೇಲೆ ಕರೆದು ಕೊಡ್ತಾರೆ. ಆಮೇಲೆ ಸ್ಕೂಲ್ ಡೇಗಾಗಿ ಕಾಂಪಿಟೇಷನ್ ನಡೆಸ್ತಾರೆ, ಅದೆಲ್ಲ ಪ್ರೈಸನ್ನು ವೇದಿಕೆ ಮೇಲೆ ಕೊಡ್ತಾರೆ. ಹಾಗೆ ಸ್ಕೂಲ್ ಡೇಗಾಗಿ ಒಂದಿಷ್ಟು ಕಾಂಪಿಟೇಷನ್ ನಡೆಸ್ತಾರೆ, ಅದೆಲ್ಲವನ್ನು ವೇದಿಕೆ ಮೇಲೆ ಕೊಡ್ತಾರೆ. ಅವತ್ತು ಹಾಗೆ ಆಯಿತು. ನನಗೊಂದು 20 ರಿಂದ 25 ಬಹುಮಾನಗಳನ್ನು ವೇದಿಕೆ ಮೇಲೆ ಸ್ವೀಕರಿಸುವ ಅವಕಾಶ ಇತ್ತು. ಒಂದೇ ಒಂದು ಬಹುಮಾನಕ್ಕೂ ನನ್ನನ್ನು ವೇದಿಕೆಗೆ ಕರೀಲಿಲ್ಲ. ನನಗೆ ಶಾಕ್. ನನಗೆ ಗೊತ್ತಲ್ಲ, ಅಕಾಡೆಮಿ, ಕಲ್ಚರಲ್, ಸ್ಪೋರ್ಟ್ಸ್ ಎಲ್ಲದರಲ್ಲೂ ನನಗೆ ಪ್ರೈಸ್ ಇದೆ, ಯಾಕೆ ಕರೀತಾ ಇಲ್ಲ? ಆ್ಯಸ್ ಯೂಶುವಲ್ ಸ್ಕೂಲ್ ಡೇ ನಂತರ ರಜೆಯ ಮರುದಿನ ಶಾಲೆಗೆ ಹೋದಾಗ ಆಫೀಸ್ ರೂಮಿಗೆ ಕರೆದು ಆ ಹೆಡ್ ಮಾಸ್ಟರ್ ನನಗೆ ಪ್ರೈಸ್ ಕೊಟ್ಟು ಹೇಳಿದ್ರು, ಮೊನ್ನೆ ಸ್ಕೂಲ್ ಡೇಯಲ್ಲಿ ನಿನ್ನ ಹೆಸರು ಕರೀಲಿಕ್ಕೆ ಮರೆತು ಹೋಯಿತು, ನಾನು ಒಬ್ಬಳ ಹೆಸರು ಕರೀಲಿಕ್ಕೆ ಮರೆತು ಹೋಯಿತು, ಹಾಗಾಗಿ ಆಫೀಸ್ ರೂಮಿನಲ್ಲಿ ನಿನ್ನ ಪ್ರೈಸ್ ತಗೋ ಅಂತ ಹೇಳಿ. ನನಗೆ ಆ
ಬಿಡಬಹುದು. ಮಾನಸಿಕವಾಗಿ ಕುಗ್ಗಿ ಹೋಗ್ತೇನೆ ಅಂತ ಹೇಳಿ ನನ್ನ ತಾಯಿ ನನ್ನ ಶಾಲೆಯನ್ನು ಬದಲಾಯಿಸಿದ್ರು. ನಾನು ಮತ್ತೆ ಏನು ಕಲಿತೆ, ಆ ಶಾಲೆಯಲ್ಲಿ ನನಗೆ ಉತ್ತಮ ಅವಕಾಶವನ್ನು ಕೊಟ್ಟರು. ಆ ಗುರುಗಳನ್ನು ನಾನು ಇವತ್ತು ಯಾವತ್ತೂ ಮರೆಯೋದಿಲ್ಲ. ನನ್ನ ಸಾಮರ್ಥ್ಯ ಎಷ್ಟಿದೆ ಅದಕ್ಕೆ ಮೀರಿ ನನಗೆ ಅವಕಾಶಗಳನ್ನು ಕೊಟ್ಟರು. ನಾನು ಒಂದೇ ಬಂದೆ. ಇವತ್ತು ಅವರನ್ನ ಯಾವತ್ತಾದ್ರೂ ಒಂದ್ಸತಿ ಆ ಹೆಡ್ ಮಾಸ್ಟರ್ ನನ್ನನ್ನು ಮೀಟ್ ಆಗಬಹುದೇನೋ ಅಂತ ನಾನು ಕಾಯ್ತಾ ಇರ್ತೇನೆ. ಜಸ್ಟ್ ಟು ಆಸ್ಕ್ ಹಿಮ್, ನಿಮ್ಮ ಮಗಳು ಏನು ಮಾಡ್ತಾ ಇದ್ದಾಳೆ, ಐ ಜಸ್ಟ್ ವಾಂಟೆಡ್ ಟು ನೋ. ಮಾಡಬೇಕು, ನನಗಿಂತ ಸಾಧನೆ ಮಾಡಬೇಕು, ನನಗೆ ಬೇಜಾರಿಲ್ಲ. ಎಲ್ಲರಿಗೂ ಅವರವರ ಸಾಮರ್ಥ್ಯ ಇದೆ. ಆದರೆ ಅವರು ಏನು ಈ ಸಾಧನೆ ಮಾಡಿದ್ದಾರೆ, ಈಗ ನನ್ನನ್ನು ತುಳಿದೇ ಮಾಡಬೇಕಿತ್ತ ಅಂತ ಒಂದು ಮಾತು ಕೇಳಲಿಕ್ಕಷ್ಟೇ ನಾನು ಅವರು ಸಿಗಬೇಕು ಅಂತ ಕಾಯ್ತಾ ಇರ್ತೇನೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿದೆ, ಬಟ್ ಸ್ಟಿಲ್ ಐ ವಾಂಟ್ ಟು ಆಸ್ಕ್. ನಾನು ಯಾಕೆ ನನ್ನ ಸ್ಟೋರಿಯನ್ನೇ ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ದೇನೆ ಅಂದರೆ, ನಾಳೆ ನಿಮಗೆ ಆಗಬಾರ್ದಲ್ಲ, ಇವರೇನೋ ಜಾಸ್ತಿ ಓದ್ಕೊಂಡಿದ್ದಾರೆ, ಇವರೇನೋ ಕೆಲಸದಲ್ಲಿದ್ದಾರೆ, ಮಾತಾಡ್ತಾರೆ, ನಾವೆಲ್ಲ ಹೇಗೆ ಅಂತ ಹೇಳಿ. ನೋ, ಪ್ರತಿಯೊಂದನ್ನು ನಾವು ದಕ್ಕಿಸಿಕೊಂಡಂತೆ. ಇವತ್ತಿಗೂ ನನ್ನ ಸ್ನೇಹಿತರು ನನ್ನನ್ನು ಕೇಳ್ತಾರೆ, ಈಗ ಇರುವ ಹುದ್ದೆಗಿಂತ ಉತ್ತಮವಾದ ಹುದ್ದೆಗೆ ನಿನಗೆ ಹೋಗ್ಲಿಕ್ಕೆ ಅವಕಾಶ ಇದೆ, ಯಾಕೆ ನೀನು ಹೋಗ್ತಾ ಇಲ್ಲ ಅಂತ. ಬಿಕಾಸ್ ಆಫ್ ಡಾನ್ಸ್ ಆ್ಯಂಡ್ ಲಿಟ್ರೇಚರ್. ನಾನು ಬರೀ ನೃತ್ಯವನ್ನು ನನಗೆ ಜೀವನ ಮಾಡಲಿಕ್ಕೆ ರೆಡಿ ಇರಲಿಲ್ಲ. ನನ್ನ ಹೊಟ್ಟೆಪಾಟಿಗೆ ನನಗೊಂದು ಜಾಬ್ ಬೇಕಿತ್ತು. ನನಗೆ ಒಳ್ಳೆ ಜಾಬೇ ಸಿಕ್ತು. ಜಾಬಿಗೂ ನಾನು ಮೋಸ ಮಾಡಬಾರ್ದು, ನನ್ನ ಹವ್ಯಾಸಕ್ಕೂ ನಾನು ಮೋಸ ಮಾಡಿಕೊಳ್ಬಾರ್ದು ಅಂತ ಹೇಳುವ ಕಾರಣಕ್ಕೆ ಈ ಹುದ್ದೆಯಲ್ಲಿ ಮುಂದುವರಿತಾ ಇದ್ದೇನೆ. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ, ಬಹಳಷ್ಟು ಮಹಿಳೆಯರು ಒಂದೇ ರೀಸನ್ ಕೊಡೋದು, ನಾನು ನಿಲ್ಲಿಸಿದೆ ಬಿಕಾಸ್ ಮದುವೆ ಆಯಿತು. ಯಾಕೆ ಹಾಡ್ತಾ ಇರೋದು ನಿಲ್ಲಿಸಿದ್ರಿ? ಮದುವೆ ಆಯಿತು. ಯಾಕೆ ಸ್ಪೋರ್ಟ್ಸ್ ನಿಲ್ಲಿಸಿದ್ರಿ? ಮದುವೆ ಆಯಿತು. ಯಾಕೆ ಡಾನ್ಸ್ ನಿಲ್ಲಿಸಿದ್ರಿ? ಮದುವೆ ಆಯಿತು. ಯಾಕೆ ಹೋಮ್ ಕರಿಕ್ಯುಲರ್ ಆಕ್ಟಿವಿಟೀಸ್ ನಿಲ್ಲಿಸಿದ್ರಿ? ಮದುವೆ ಆಯಿತು. ನಿಜನಾ ಸುಳ್ಳ? ಇಲ್ಲ, ನಿಜ. ಯಾಕೆ ಹೆದರ್ಕೊಳ್ತೀರಿ? ಇವತ್ತೊಂದಿನ ಗಂಡಸರ ಬೈಯಲ್ಲ ಮನೆಯಲ್ಲಿ, ವಿ ಕ್ಯಾನ್ ಸ್ಪೀಕ್. ಅಟ್ಲೀಸ್ಟ್ ಇವತ್ತೊಂದಿನ ಮಾತಾಡ್ಬೋದು ಅಂತ ಹೇಳಿ ಅಲ್ವಾ? ಬಹಳಷ್ಟು ನಾವು ಅದೇ ಕಾರಣವನ್ನು ಕೊಡ್ತೇವೆ. ನಾನು ಹೇಳ್ತಾ ಇರೋದು, ಬಹಳಷ್ಟು ಈಗ ಅನ್ಕೊಳ್ತೀರಾ, ಮೇಡಮ್ ನೀವು ಇವಾಗ ಬಂದು ಏನೋ ಹೇಳ್ತಾ ಇದ್ದೀರಾ ಮೇಡಮ್, ಮದುವೆ ಆಯಿತು, ಮಕ್ಕಳಾಯಿತು, ಇನ್ನೇನು ಮಾಡೋದು ಅಂತ ಹೇಳಿ. ಪ್ರತಿ ಬಾರಿ ಹೆಣ್ಮಕ್ಳಿಗೆ, ಹೆಂಗಸರಿಗೆ, ಮಹಿಳೆಯರಿಗೆ ನಾನು ಹೇಳೋದಿದ್ದೇನೆ, ಹೌದು, ನಾವೆಲ್ಲರೂ ಒಂದು ಹಡಗನ್ನ ಹತ್ತಿ ಪ್ರಯಾಣ ಶುರು ಮಾಡಿಬಿಟ್ಟಿದ್ದೇವೆ. ನಾವು ಹೋಗ್ತಾ ಇದ್ದೇವೆ, ಹಡಗಿಂದ ಇಳಿದ್ರೆ ಸಾಗರ, ಏನ್ ಮಾಡೋದು? ಎಲ್ಲರಿಗೊಂದು ಚಿಂತೆ ಇದೆ. ಹೌದು ಸ್ನೇಹಿತರೆ, ನಮಗೆ ಹತ್ತಿರುವ ಹಡಗನ್ನ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಹಡಗಿನ ದಿಕ್ಕನ್ನ ಬದಲಾಯಿಸಬಹುದಾ? ಹಣೆ ಬರಹವನ್ನ ನಾವು ಬದಲಾಯಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಹವ್ಯಾಸವನ್ನ ಬದಲಾಯಿಸಿಕೊಳ್ಳಬಹುದಾ? ಒಂದು ಅರ್ಧ ಗಂಟೆ ನಮಗಾಗಿ ನಾವು ನಮ್ಮ ಇಷ್ಟದ ಹವ್ಯಾಸವನ್ನ ಬೆಳೆಸ್ಕೊಳ್ಬಹುದಾ? ಗಂಡಸರಿಗೆ ನಾನು ಹೇಳೋದಿಲ್ಲ, ಯಾಕಂದ್ರೆ ಇಲ್ಲಿ ತುಂಬಾ ಈಸಿ. ವರ್ಕಿಂಗ್ ವಿಮೆನ್ ಎಷ್ಟು ಜನ ಇದ್ದೀರಾ ಇಲ್ಲಿ? ವರ್ಕಿಂಗ್ ವಿಮೆನ್ ಕೆಲಸ, ನಾನು ಯಾಕಿಂದ ಹೇಳ್ತೀನಿ ಅಂದ್ರೆ, ಎಕ್ಸಾಂಪಲ್ ಕೊಡ್ಲಿಕ್ಕಷ್ಟೇ. ಕೆಲಸದಿಂದ ಮನೆಗೆ ಬಂದ ತಕ್ಷಣ ನಿಮ್ಮ ಡೆಸ್ಟಿನೇಷನ್ ಯಾವುದು? ಕಿಚನ್. ಗಂಡಂದ್ರ ಮನೆಗೆ ಬಂದ ತಕ್ಷಣ ಸೋಫಾ ಅಂಡ್ ಚಾಯ್. ಇದು ಸ್ವಲ್ಪ ಚೇಂಜ್ ಆಗಬೇಕು ಅಂತ. ಐ ಆಮ್ ನಾಟ್ ಟೆಲ್ಲಿಂಗ್ ಹೆಂಗಸರು ಬಂದು ಸೋಫಾದಲ್ಲಿ ಕೊಡ್ತೀವಿ, ಗಂಡಸರು ಬಂದು ಟೀ ಕುಡಿ ಅಂತ ಹೇಳ್ತಾ ಇಲ್ಲ. ನಿಮಗೆ ಹೇಗೆ ಸುಸ್ತಾಗತ್ತೆ ಹಾಗೆ ನಮಗೂ ಸುಸ್ತಾಗತ್ತೆ. ನಿಮ್ಗೆ ಚಾಯ್ ಕೊಡ್ತೀವಿ, ಆಮೇಲೆ ನೀವು ನಮ್ಮ ಜೊತೆ ಕಿಚನ್ಗೆ ಬನ್ನಿ ಅಂತ ಹೇಳ್ತಾ ಇರೋದು ಅಷ್ಟೇ. ನಮಗೆ ಚೇಂಜಸ್ ಬೇಕಾಗಿರೋದು ಅಲ್ಲಿ. ಎಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತ ಹೇಳಿದ್ರೆ, ನಮಗೆ ನಮ್ಮ ಹಕ್ಕು ಪಡ್ಕೊಳ್ಳಿಕ್ಕೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿ ರಿಸರ್ವೇಷನ್ ಬಿಲ್ ಬರಬೇಕು. ಅದು 33%, ನಾಟ್ 15. ಅಂಡ್ ದಟ್ ಈಸ್ ಟು ಇವಾಗಲ್ಲ, 2026 ಮೇಲೆ. ಅದು ಸಿಗೋದು ಮುಂದಿನ ಎಲೆಕ್ಷನ್ಗೆ 2031. ಅದಕ್ಕೊಂದು ಬಿಲ್ ನೋಡೋಣ. ಎಲ್ಲರೂ ಮನಸ್ಸು ಮಾಡಿ ನೆಕ್ಸ್ಟ್ ಎಲೆಕ್ಷನ್ಗೆ 100% ವಿಮೆನ್ಗೆ ಸೀಟ್ ಕೊಡ್ತೀವಿ. ವಿಮೆನ್ ಎಂಪವರ್ಮೆಂಟ್ ಬೇಡ. ನಮಗೆ ಬೇಕಾಗಿರೋದು ಯಾವ ಬಿಲ್ ಗೊತ್ತಾ? ಕಿಚನ್ನಲ್ಲಿ ರಿಸರ್ವೇಷನ್ 33%. ಎಸ್ ಆರ್ ನೋ? ಈವೆಂಟ್ಲಿ ನಾನು ಏನಕ್ಕೆ ಈ ಮಾತ್ರ ಹೇಳ್ತೇನೆ ಅಂದರೆ, ಐ ಆಮ್ ಅ ವರ್ಕಿಂಗ್ ವುಮನ್, ಐ ಆಮ್ ಅ ಮದರ್, ಆ್ಯಂಡ್ ಆಕ್ಟಿವಿಟೀಸ್ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ನನ್ನ ಬಹಳಷ್ಟು ಸಮಯ ಹೋಗೋದು ಕಿಚನ್ನಲ್ಲಿ. ಸುಧಾಮೂರ್ತಿ ಅಮ್ಮನವರು ಒಂದು ಮಾತು ಹೇಳ್ತಾರೆ, ಕಿಚನ್ ಸ್ಕಿಲ್ ಇದೆ,
ವಿರುದ್ಧ ಕ್ರಾಂತಿ ಮಾಡೋದಲ್ಲ, ನಮ್ಮ ಅಸ್ತಿತ್ವವಾದ ನಾವು ಹುಡುಕಿಕೊಳ್ಳೋದು. ಅದೇ ದೃಷ್ಟಿಯಲ್ಲಿ ನೀವು ತಗೊಳ್ಳಿ. ಮೇಡಮ್ ಬಂದು ಸರಿ ಗಂಡಸರಿಗೆ ಬೈದು ಹೋದ್ರು, ಇವತ್ತಿಂದ ನಮ್ಮ ಹೆಂಗಸರನ್ನ ಹಿಡಿಯೋಕ್ಕಾಗತ್ತ ಮನೆಯಲ್ಲಿ ಅಂತ ಅನ್ಕೋಬೇಡಿ. ಇದು ನಮ್ಮ ಅಸ್ತಿತ್ವವನ್ನು ನಾವು ಹುಡುಕೊಳ್ತಾ ಇದ್ದೇವೆ. ಎಲ್ಲಿ ಗೊತ್ತಾ? ಅಡುಗೆ ಮನೆಯಿಂದ ಆಚೆ. ಅಡುಗೆ ಮನೆಯಿಂದ ಒಂದು ಅರ್ಧ ಗಂಟೆ ಟೈಮ್ ನಿಮ್ಮ ಮನೆ ಮಹಿಳೆಯರಿಗೆ ಫ್ರೀ ಕೊಟ್ಟು ನೋಡಿ, ಎಂತೆಂಥ ಪ್ರತಿಭೆಗಳು ಹೊರಗೆ ಬರ್ತವೆ ಗೊತ್ತಾ? ಬದಲಾವಣೆ ಇಂದ್ರ ನೊಯ್ಯೋರು ಒಂದು ಕಡೆ ಹೇಳ್ತಾರೆ, ಈ ಬದಲಾವಣೆಯನ್ನು ನಾವು ಬರೀ ಪುರುಷರಲ್ಲೇ ಆಗಿ ಅಂತನೂ ಹೇಳಕ್ಕಾಗೋದಿಲ್ಲ. ಮನೆಯ ಅತ್ತೆಯಂತರೂ ಸ್ವಲ್ಪ ಬದಲಾಗಬೇಕು, ನಾವು ಕೂಡ ಒಂದು ಸ್ವಲ್ಪ ಬದಲಾಗಬೇಕು. ಬದಲಾವಣೆ ಫಸ್ಟ್ ನಮ್ಮಿಂದ ಶುರುವಾಗಬೇಕು, ಮಹಿಳೆಯರಾದ ನಮ್ಮಿಂದ ಶುರುವಾಗಬೇಕು. ನಾನು ಹೇಳಿದೆ ಅಲ್ವಾ, ನಮ್ಮ ಹಣೆ ಬರ ಇಷ್ಟೇ, ಹಡಗು ಹತ್ತಾಗಿದೆ, ಏನು ಮಾಡ್ಲಿಕ್ಕಾಗಲ್ಲ ಅಂತ. ಹಣೆ ಬರ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಥಿಂಕಿಂಗ್, ನಮ್ಮ ಹವ್ಯಾಸ ಎರಡನ್ನ ನಾವು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುವ. ಸರ್ ಆಗಲೇ ಮಾತಾಡ್ತಾ ಹೇಳ್ತಾ ಇದ್ರು, ದೈಹಿಕವಾಗಿ ಪುರುಷರಿಗೆ ಮಹಿಳೆಯರಿಗೆ ವ್ಯತ್ಯಾಸ ಇದೆ. ಕೆಲವೊಂದು ವಿಷಯಗಳನ್ನು ಮಹಿಳೆಯರು ನಾವು ಒಪ್ಕೊಳ್ತೇವೆ, ಡಿಮ್ಯಾಂಡ್ ಮಾಡಲಿಕ್ಕೆ ಹೋಗುವುದಿಲ್ಲ. ಭೌತಿಕವಾಗಿ ಅಸಮಾನತೆ ಇಲ್ಲ ಅಲ್ವಾ? ನೀವು ಒಂದು ಕಂಪನಿಯ CEO ಆಗ್ಬೋದಂದ್ರೆ ನಾವು ಆಗ್ಬೋದಲ್ಲ? ನೀವು ಒಬ್ರು IAS ಆಫೀಸರ್ ಆಗ್ತಿರಂದ್ರೆ ಮಹಿಳೆಯರು ಆಗ್ಬೋದಲ್ಲ? ಭೌತಿಕವಾಗಿ ಅಸಮಾನತೆ ಇಲ್ಲದ ಮೇಲೆ ಆ ದೈಹಿಕ ಅಸಮಾನತೆಯನ್ನೇ ಎಷ್ಟು ವರ್ಷದಿಂದ ಅಂತ ಹೇಳ್ಕೊಂಡು ಬರೋದು? ಅದೆಲ್ಲವನ್ನು ಮೀರಿ ಬೆಳೆಯುವ ಕೆಪಾಬಿಲಿಟಿ ನಮಗೆ ಇದ್ದ ನಂತರವೂ ದೈಹಿಕವಾಗಿ ನೀವು ಸರಿಸಮವಾಗಿಲ್ಲ, ಹಾಗಾಗಿ ಮಹಿಳೆಯರಿಗೆ ಪುರುಷರಷ್ಟೇ ಅವಕಾಶಗಳನ್ನ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಎಷ್ಟು ಸಮಯದಿಂದ ನಾವು ಅದೇ ಓಲ್ಡ್ ಸ್ಟೋರೀಸ್ ಅನ್ನು ಹೇಳೋದಲ್ಲ. ಇನ್ನೂ ಒಂದು ಬದಲಾವಣೆ ಬೇಕು ಸ್ನೇಹಿತರೆ. ನಾವು ಮನೆಯಲ್ಲಿ ತುಂಬ ದೊಡ್ಡ ತಪ್ಪಿನ ಕೆಲಸವನ್ನು ಮಾಡ್ತೇವೆ. ಎಸ್ಪೆಷಲಿ ಹೆಣ್ಣು ಮಕ್ಕಳನ್ನು ಸಾಕುವಾಗ ಅವರಿಗೆ ಎರಡೇ ವಿಷಯವನ್ನ ಹೇಳೋದು, ಹುಟ್ಟಿದ ಮನೆ ಹತ್ತುವ ಮನೆ, ಹುಟ್ಟಿದ ಮನೆ ಹತ್ತುವ ಮನೆ. ಆ ಹೆಣ್ಣು ಮಕ್ಕಳ ತಲೆಯಲ್ಲಿ ನಾವು ಏನು ತುಂಬಿಸ್ಕೊಳ್ತೇವೆ ಅಂದ್ರೆ, ಹೆಣ್ಮಕ್ಳಾಗಿ ಮನೆಯಲ್ಲಿ ಹುಟ್ಟಿದ್ಯಾ, ಮದುವೆಯಾಗಿ ಇನ್ನೊಂದು ಮನೆಗೆ ಹೋಗ್ತೀಯಾ. ಅಲ್ಟಿಮೇಟ್ ಗೋಲ್ ಆಫ್ ಲೈಫ್ ಇಸ್ ಮದುವೆಯಾಗಿ ಹೋಗುವಷ್ಟೇ. ಆ ಮಕ್ಕಳ ತಲೆಯಲ್ಲಿ, ಹೆಣ್ಮಕ್ಳ ತಲೆಯಲ್ಲಿ ನಾವು ತುಂಬಿಸ್ಕೊಳ್ತೇವೆ, ನೀನು ಹುಟ್ಟಿರೋದೇ ಮದುವೆಯಾಗಿ ಇನ್ನೊಂದು ಮನೆಗೆ ಹೋಗ್ಲಿಕ್ಕೆ, ಅದಕ್ಕೆ ಅನುಸಾರವಾಗಿ ನೀನು ಬದುಕೋಬಿಡು ಅಂತ ನಾವು ಅವ್ರ ತಲೆ ಮೇಲೆ ತುಂಬಿಸ್ಬಿಡ್ತೇವೆ. ಆ ಮನೋಭಾವದಿಂದ ಪೋಷಕರು ಮೊದಲು ಹೊರಗೆ ಬರಬೇಕು. ಆರ್ಥಿಕ ಸ್ವಾವಲಂಬಿಯಾಗಿ ಮೊದಲು ಹೆಣ್ಮಕ್ಳು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಬೇಕು. ಆರ್ಥಿಕ ಸ್ವಾವಲಂಬನೆ ಇದೆಯಲ್ಲ, ಅದು ಕಲಿಸುವ ಧೈರ್ಯ, ಆರ್ಥಿಕ ಸ್ವಾವಲಂಬನೆ ಕೊಡುವ ಆತ್ಮವಿಶ್ವಾಸ ತುಂಬಾ ದೊಡ್ಡದು, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಹಾಗಾಗಿ ನಾವು ಬರೀ ನಮ್ಮ ಪುರುಷರನ್ನ ಅಥವಾ ಗಂಡ್ಮಕ್ಳನ್ನ ಬೈಯೋದಲ್ಲ, ನಮ್ಮ ತಾಯಿಯಂದಿರು, ನನ್ನ ತಾಯಿಯ ಒಂದು ಮನಸ್ಥಿತಿಯ ಕಾರಣಕ್ಕೆ ನಾನು ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡಲಿಕ್ಕೆ ಹೇಗೆ ಸಾಧ್ಯ ಆಗ್ತಾ ಇದೆಯೋ, ಪ್ರತಿಯೊಬ್ಬ ತಾಯಿಗೂ ಆ ಕೆಪಾಸಿಟಿ ಇದೆ. ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೂ ನೀವು ಹೇಳಿಕೊಡ್ಬೇಕಾಗಿದ್ದು ಇದನ್ನೇ. ಮದುವೆಯಾಗಿ ಮತ್ತೊಬ್ಬರ ಮನೆಯಲ್ಲಿ ಸೆಟಲ್ ಆಗೋದೇ ಲೈಫಿಗೆ ಅಲ್ಟಿಮೇಟ್ ಗೋಲ್ ಅಲ್ಲ. ಆರ್ಥಿಕ ಸ್ವಾವಲಂಬಿಯಾಗು. ಆರ್ಥಿಕ ಸ್ವಾವಲಂಬನೆ ಅನ್ನೋದು ನಮ್ಮ ಬದುಕನ್ನು ನಾವು ಹೇಗೆ ರಚನಾತ್ಮಕವಾಗಿ ಕಟ್ಟಿಕೊಳ್ಳಬೇಕು ಅಂತ ಹೇಳುವ ಧೈರ್ಯವನ್ನ, ಆತ್ಮವಿಶ್ವಾಸವನ್ನ ನಮಗೆ ತುಂಬಿಕೊಡುತ್ತೆ. ಅದಕ್ಕಾಗಿ ನಾನು ಮೊದಲೇ ನಿಮಗೆ ಹೇಳಿದ್ದು, ವಿದ್ಯೆ ಎಂಬ ಆಸ್ತಿಯನ್ನ ಮಕ್ಕಳಿಗೆ ಕೊಡಿ, ಸಮಾಜದ ಆಸ್ತಿಯನ್ನಾಗಿ ಮಕ್ಕಳನ್ನ ಮಾಡಿ. ಮಕ್ಕಳಿಗೆ ಆಸ್ತಿ ಮಾಡಿರೋದಲ್ಲ, ಸಮಾಜಕ್ಕೆ ಒಂದು ಆರೋಗ್ಯಕರ ಆಸ್ತಿಯನ್ನ ನೀವು ಮಾಡಿಕೊಡಿ. ಅದು ನಿಮ್ಮ ಮಕ್ಕಳು ಉತ್ತಮ ಸಮಾಜವನ್ನ ಕಟ್ಟಲಿಕ್ಕೆ ಖಂಡಿತವಾಗಿ ಸಹಕಾರ ಮಾಡಿಕೊಡುತ್ತೆ ಅಂತ ಹೇಳಿ. ಕ್ರೆಡಿಟ್, ಡೆಬಿಟ್, ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ. ಆಗ ನನ್ನ ಗುರುಗಳು ಯಾವತ್ತೂ ನಮ್ಮ ಕಾಲೇಜ್ನಲ್ಲಿ ಬಂದು ಎರಡು ಸ್ಟೋರೀಸ್ ಅನ್ನ ಹೇಳ್ತಾ ಇದ್ರು. ವಿವೇಕಾನಂದರು ನಮಗೆಲ್ಲರಿಗೂ ಗೊತ್ತಿದ್ದಾರೆ. ವಿವೇಕಾನಂದಜಿ ವೆಸ್ಟರ್ನ್ ಈಸ್ಟರ್ನ್ ಕಂಟ್ರೀಸ್ಗೆ ಅವಾಗವಾಗ ಪ್ರವಾಸಕ್ಕೆ ಹೋಗ್ತಾ ಇದ್ರು. ವಿವೇಕಾನಂದಜಿ ಪ್ರವಾಸ ಮುಗಿಸಿ ಬಂದ್ಮೇಲೆ ಅವರ ಶಿಷ್ಯವೃಂದ ಅವರನ್ನ ಕೇಳುತ್ತಂತೆ, ವಿವೇಕಾನಂದಜಿ ನೀವು ಇಂಡಿಯಾವನ್ನು ನೋಡಿದ್ದೀರಾ, ವೆಸ್ಟರ್ನ್ ಕಂಟ್ರೀಸ್ ಅನ್ನು ನೋಡಿದ್ದೀರಾ, ಏನು ಡಿಫ್ರೆನ್ಸ್ ಕಾಣ್ತು ನಿಮಗೆ ವೆಸ್ಟರ್ನ್ ಕಂಟ್ರೀಸ್ಗೂ ಇಂಡಿಯಾಗೂ ಅಂತ ಹೇಳಿ. ವಿವೇಕಾನಂದಜಿ ಹೇಳ್ತಾರಂತೆ, ಒಬ್ಬ ಜರ್ಮನ್ ಹುಡುಗ ಧೈರ್ಯವಾಗಿ ಹೇಳ್ತಾನೆ, ಐ ಕ್ಯಾನ್ ಡೂ ಎನಿಥಿಂಗ್ ಬಿಕಾಸ್ ಐ ಆಮ್ ಜರ್ಮನ್ ಅಂತ ಹೇಳಿ. ಒಬ್ಬ ಅಮೆರಿಕದ ಹುಡುಗ ಧೈರ್ಯವಾಗಿ
ಹೇಳ್ತಾನೆ ಐ ಕ್ಯಾನ್ ಡೂ ಎನಿಥಿಂಗ್ ಬಿಕಾಸ್ ಐ ಆಮ್ ಅನ್ ಅಮೆರಿಕನ್ ಅಂತ ಹೇಳಿ. ಆದರೆ ನಮ್ಮ ಭಾರತದಲ್ಲಿ ಭಾರತದ ಯುವಕರ ಅಪ್ಪಂದ್ರು ಕೂಡ ಈ ಮಾತನ್ನ ಹೇಳಲ್ಲ. ಯಾಕಂದ್ರೆ ನಾವು ಆತ್ಮವಿಶ್ವಾಸವನ್ನ ಕಳ್ಕೊಂಡಿದ್ದೇವೆ ಅಂತ ಹೇಳಿ. ಆತ್ಮವಿಶ್ವಾಸ ಇದ್ರೆ ಮಾತ್ರ ನಾನು ಏನು ಬೇಕಾದರೂ ಮಾಡ್ತೇನೆ, ನಾನು ಏನು ಬೇಕಾದರೂ ಸಾಧಿಸ್ತೇನೆ ಅಂತ ಹೇಳುವ ಮನಸ್ಥಿತಿಯನ್ನ ನಾವು ಬೆಳೆಸ್ಕೊಳ್ತೇವೆ. ಅಮೆರಿಕದ ಒಂದು ಕಾಲೇಜಿನಲ್ಲಿ ಒಂದು ದೊಡ್ಡ ಕಂಪನಿಯ ಓನರ್ನ ಮಗ ಓದಕ್ಕೆ ಬರ್ತಾ ಇರ್ತಾನೆ. ಆ ಕಾಲೇಜಿಗೆ ಅವನು ಓದಕ್ಕೆ ಬರ್ತಾ ಇರುವಾಗ ತಂದೆಯ ಆಸ್ತಿ, ಹೆಸರು, ಸಂಪಾದನೆಯ ಕಾರಣಕ್ಕೆ ದಿನಕ್ಕೊಂದು ಕಾರ್ ಡ್ರೈವ್ ಮಾಡಿಕೊಂಡು ಕಾಲೇಜಿಗೆ ಓದಲಿಕ್ಕೆ ಬರ್ತಾ ಇರ್ತಾನೆ. ಶೋ ಆಫ್ ಮಾಡ್ತಾ ಇರ್ತಾನೆ. ಕಾಲೇಜಿನಲ್ಲಿ ಎಲ್ಲ ಮಕ್ಕಳಿಗೆ ಇವನನ್ನು ನೋಡಿ ಶಾಕ್ ಆಗುತ್ತೆ. ಇನ್ನು ಯಾಕೆ ಕಾಲೇಜಿಗೆ ಯಾಕೆ ಬರ್ತಾ ಇದ್ದಾನೆ ಅಂತ ಹೇಳಿ. ಹಾಗೆ ನಡೀತಾ ಇರ್ಬೇಕಾದ್ರೆ ಕ್ರಿಸ್ಮಸ್ ಬರುತ್ತೆ. ಎಲ್ಲರೂ ಕ್ರಿಸ್ಮಸ್ ರಜೆಗಾಗಿ ಮನೆಗೆ ಹೋಗ್ತಾರೆ. ಈ ಹುಡುಗನು ಕೂಡ ತನ್ನ ತಂದೆಯ ಬೆಲೆಬಾಳುವ ಕಾರನ್ನ ಗ್ಯಾರೇಜ್ನಲ್ಲಿ ಪಾರ್ಕ್ ಮಾಡಿ ಮನೆಗೆ ಹೋಗ್ತಾನೆ. ಕ್ರಿಸ್ಮಸ್ ರಜೆ ಮುಗಿಸಿ ವಾಪಸ್ ಬರ್ತಾನೆ. ಫಸ್ಟ್ ಹೋಗೋದೆ ಗ್ಯಾರೇಜ್ಗೆ. ನಾನು ಕಾರ್ ಏನಾಗಿದೆ ಅಂತ ನೋಡ್ಲಿಕ್ಕೆ ಗ್ಯಾರೇಜ್ ಡೋರ್ ಓಪನ್ ಮಾಡ್ತಾನೆ. ಅವನ ಕಾರಲ್ಲಿ ಇರೋದಿಲ್ಲ. ಗ್ಯಾರೇಜಲ್ಲಿ ನಿಲ್ಲಿಸಿದ್ದೇನೆ, ಸೆಕ್ಯೂರಿಟಿಗೆ ಹೇಳಿದ್ದೇನೆ, ಲಾಕ್ ಮಾಡಿದ್ದೇನೆ, ನನ್ನ ಕಾರ್ ಇಲ್ಲ, ಏನಾಯ್ತು, ರೂಮಿಗೆ ಕೂಡ ಹೋಗೋದಿಲ್ಲ. ಅವ್ರು ಸೀದಾ ತಂದೆಗೆ ಫೋನ್ ಮಾಡ್ತಾನೆ. ಬಿಕಾಸ್ ಆಫ್ ಅವನ ಹೈ ಪೊಸಿಷನ್ ಹುಡುಕಾಟ ಶುರುವಾಗುತ್ತೆ. ಪೊಲೀಸ್ ಬರ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕಾರ್ ಅಂತ ಹುಡುಕಿದ್ರೆ ಕಾರ್ ಸಿಗೋದಿಲ್ಲ. ಬೆಲೆ ಬಾಳುವ ಕಾರ್ ಕಳ್ಕೊಂಡಲ್ಲ ಅಂತ ಹೇಳಿ ದುಃಖದಿಂದ ಅವನು ಹಾಸ್ಟೆಲ್ಗೆ ವಾಪಸ್ ಬರ್ತಾನೆ. ಹಾಸ್ಟೆಲ್ ರೂಮ್ ಡೋರ್ ಓಪನ್ ಮಾಡ್ತಾನೆ. ಶಾಕ್ ಆಗುತ್ತೆ. ಹಾಸ್ಟೆಲ್ ಅವನ ರೂಮ್ ಒಳಗೆ ಅವನ ಕಾರ್ ಪಾರ್ಕ್ ಆಗಿರುತ್ತೆ. ನಾನು ನಿಲ್ಲಿಸಿರೋದು ಗ್ಯಾರೇಜ್ನಲ್ಲಿ. ನನ್ನ ರೂಮಿಗೆ ಸ್ಟೆಪ್ ಹಾಕೊಂಡು ಕಾರ್ ಹೇಗೆ ಬಂತು ಅಂತ ಶಾಕ್ ಆಗ್ತದೆ. ಸೀನಿಯರ್ ಸ್ಟೂಡೆಂಟ್ ಅವನಿಗೆ ಹೇಳ್ತಾರೆ, ಪಾರ್ಟ್ ಬೈ ಪಾರ್ಟ್ ಕಾರನ್ನು ಡಿಟ್ಯಾಚ್ ಮಾಡಿ ಗ್ಯಾರೇಜಿಂದ ರೂಮಿಗೆ ಪಾರ್ಟ್ ಬೈ ಪಾರ್ಟ್ ತಗೊಂಡು ಬಂದು ರೂಮಿನಲ್ಲಿ ಅದನ್ನು ಫಿಟ್ ಮಾಡಿ ಅವನ ಕಾರನ್ನು ರೂಮಲ್ಲಿ ಪಾರ್ಕ್ ಮಾಡ್ತಾರೆ. ಹೇಳ್ತಾರೆ, ಇಲ್ಲಿಗೆ ನಾವು ಬಂದದ್ದು ವಿದ್ಯೆ ಕಲಿಯಲಿಕ್ಕೆ, ಶೋ ಆಫ್ ಅಲ್ಲ. ಶೋ ಆಫ್ಸ್ ಅನ್ನು ತೆಗೆದು ಹಾಸ್ಟೆಲಿನ ರೂಮಲ್ಲಿ ಲಾಕ್ ಮಾಡಿ ಇಡು. ನಿನ್ನ ರಿಯಲ್ ಜ್ಞಾನ ಏನಿದೆ ಅದನ್ನು ಕಾಲೇಜಿನಲ್ಲಿ ತೋರಿಸುವಂತ. ವಿದ್ಯಾರ್ಥಿಗಳೇ, ಈ ಸ್ಟೋರಿಗಳನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸುಖವನ್ನು ಬಯಸುವವನು ವಿದ್ಯಾರ್ಥಿ ಆಗಲಾರ, ವಿದ್ಯಾರ್ಥಿ ಆದವನು ಸುಖವನ್ನ ಬಯಸಲಾರ. ನಾನು ಸುಖವಾಗಿರ್ಬೇಕು, ಸುಖತೆಗಿಲಿರಬೇಕು, ನನಗೆ ಫೆಸಿಲಿಟೀಸ್ ಬೇಕು, ಫೋನ್ ಬೇಕು, ಮೊಬೈಲ್ ಬೇಕು, ಲ್ಯಾಪ್ಟಾಪ್ ಬೇಕು, ಕಾರ್ ಬೇಕು, ಬೈಕ್ ಬೇಕು, ಸೋ ಮೆನಿ ಬೇಕು. ಆ್ಯಂಡ್ ಎಜುಕೇಶನ್ ಏನೂ ಆಗಲ್ಲ. ಈವನ್ ಟುಡೇ ಐ ಡೋಂಟ್ ಹ್ಯಾವ್ ಟಿವಿ ಇನ್ ಮೈ ಹೋಮ್. ನನಗೆ ಟಿವಿ ನೋಡುವ ಅಭ್ಯಾಸ ಇಲ್ಲ. ನನ್ನ ಮನೆಯಲ್ಲಿ ಟಿವಿ ಕೂಡ ಇಲ್ಲ. ನನಗೆ ಗೊತ್ತಿದೆ ನನ್ನ ಸಮಯ ಅಲ್ಲಿ ಕಳೆದು ಹೋಗುತ್ತೆ ಅಂತ ಹೇಳಿ. ಆ ಕಳೆದು ಹೋಗುವ ಟೈಮಲ್ಲಿ ವಾಟ್ ಐ ಪ್ಲಾನ್, ಬುಕ್ಸ್ ಓದೋದು. ನೀವು ಇವತ್ತು ನನಗೆ ಒಂದು 10 ಬುಕ್ ತಂದರೆ ಐ ಕ್ಯಾನ್ ಸಿಟ್ ಅಂಡ್ ಸ್ಟಡಿ. ಬಿಕಾಸ್ ಆ ರೀಡಿಂಗ್ ಅನ್ನುವ ಹ್ಯಾಬಿಟ್ ಇದೆಯಲ್ಲ, ಚೈಲ್ಡ್ಹುಡ್ ಡೇಸಿಂದ ನಾನು ಬಿಡಲಿಕ್ಕೆ ಹೋಗಿಲ್ಲ. ದಟ್ ಈಸ್ ಮೈ ಬೆಸ್ಟ್ ಹಾಬಿ. ನಾವು ನಮ್ಮ ಮಕ್ಕಳಿಗೂ ಹಾಬಿ ಅಂತ ಕಲಿಸ್ಕೊಡ್ಬೇಕಾಗಿದ್ದು ಮೊಬೈಲ್, ಟಿವಿ ಅದಲ್ಲ. ಅದು ಈಸಿ ವೇ. ಕಾರ್ಟೂನ್ ಹಾಕಿ ಬಿಟ್ಬಿಟ್ರೆ ಮಕ್ಕಳು ಆರಾಮಾಗಿ ಕೂತ್ಕೊಂಡು ತಿಂಡಿ ತಿಂತಾರೆ. ಕಾರ್ಟೂನ್ ಹಾಕಿ ಕೊಟ್ಬಿಟ್ರೆ ಸ್ಕೂಲಿಂದ ಬಂದಮೇಲೆ ಹೋಮ್ವರ್ಕ್ ಮಾಡ್ಕೊಂಡಿರ್ತಾರೆ. ಪೇರೆಂಟ್ಸ್ ಕ್ಯಾನ್ ಬಿ ಆರಾಮಾಗಿರ್ಬೋದು, ಕೆಲಸ ಮಾಡ್ಬೋದು. ನೋ ಅದರ್ ಆಪ್ಷನ್. ಬಿಜಿ ಶೆಡ್ಯೂಲ್ ನಮ್ಮನ್ನ ಹಾಗೆ ಮಾಡ್ತಾ ಇದೆ. ಬಟ್ ನಾವು ಮಕ್ಕಳ ಬಾಲ್ಯವನ್ನ ಅವರಿಂದಲೇ ಕೊಲ್ತಾ ಇದ್ದೇವೆ. ಅದೊಂದು ನೆನಪಿಟ್ಕೊಳ್ಳಿ. ಹೇಳೋದು ನಮ್ಮ ಮನೆಯಿಂದ ಶುರುವಾಗಬೇಕು. ಮಹಿಳೆಯ ವಿಷಯ ಮಾತ್ರವಲ್ಲ, ಮಕ್ಕಳ ವಿಷಯದಲ್ಲೂ ಕೂಡ ಅಂತ ಹೇಳಿ. ಪೋಷಕರಾದ ನಾವುಗಳು ಎಲ್ಲಿ ತಪ್ಪು ಮಾಡ್ತೇವೆ ಅಂತ ಹೇಳಿದ್ರೆ, ಪ್ರತಿ ಬಾರಿ ನಮ್ಮ ಮಗುವಿಗೆ ನೀನು ಗೆದ್ದು ಬಾ, ನೀನು ಫಸ್ಟ್ ರ್ಯಾಂಕ್ ತಗೊಂಡ್ ಬಾ, ಪ್ರೈಸ್ ತಗೊಂಡ್ ಬಾ, ಗೋಲ್ಡ್ ಮೆಡಲ್ ತಗೊಂಡ್ ಬಾ ಅಂತಾನೆ ಹೇಳ್ಬಿಟ್ಟು ಕಳಿಸ್ತೇವೆ. ಸೋತಾಗ ಆ ಸೋಲಿನ ಮಹತ್ವವನ್ನ ಮಾತ್ರ ನಾವು ಅವರಿಗೆ ಹೇಳ್ಕೊಡೋದನ್ನ ಮರೆತು ಬಿಡ್ತೇವೆ. ಗೆಲುವು ಎಷ್ಟು ಇಂಪಾರ್ಟೆಂಟು, ಆ ಸೋಲಿನ ಮಹತ್ವವನ್ನು ಕೂಡ ಮಕ್ಕಳಿಗೆ ಬಿಡಿಸಿ ಹೇಳೋದು ಅಷ್ಟೇ ಇಂಪಾರ್ಟೆಂಟ್. ನೆನಪಿಟ್ಕೊಳ್ಳಿ. 1000 ಬಾರಿ ಕರೆಂಟ್ ಬಲ್ಬ್ ಟೆಸ್ಟ್ ಮಾಡ್ತಾ ಇದ್ದ ಟೆಸ್ಟ್ ಫೇಲಿಯರ್ ಆಗಿಲ್ಲ ಅಂತ ಹೇಳಿದ್ರೆ ಅಲ್ವಾ, ಎಡಿಸನ್ ಬಲ್ಬ್ ಕಂಡು ಹಿಡಿತಾ ಇರಲಿಲ್ಲ ಅಲ್ವಾ. 1 ಪ್ರಯತ್ನ, 2 ಪ್ರಯತ್ನ, 3ನೇ ಪ್ರಯತ್ನ ನಾನು ಸೋತು ಹೋದೆ ಅಂತ ಬಿಟ್ಟಿದ್ದಿದ್ರೆ ಬಲ್ಬ್ ಕಂಡು ಹಿಡಿತಾ ಇದ್ದ. ನಾವೇನ್ ಮಾಡ್ತೀವಿ, 1ನೇ ಸೋಲು 2ನೇ ಸೋಲಿಗೆ ಅವ್ರನ್ನ ಬೈಲಿಕ್ಕೆ ಶುರು ಮಾಡ್ತೀವಿ. ಕೀಳರಿಮೆಯಿಂದ ಅವ್ರನ್ನ ನಲಗುವ ಹಾಗೆ ಮಾಡ್ತೀವಿ.
ಪೋಷಕರೇ, ತಾಯಂದಿರೇ, ಮಕ್ಕಳಿಗೆ ನೀವು ಸಕ್ಸಸ್ ಆಗಿ ಬಾ ಅಂತ ಹೇಳೋದು ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಮಕ್ಕಳು ಸೋತಾಗ ಸೋಲಿನ ಮಹತ್ವವನ್ನು ಕೂಡ ಅವರಿಗೆ ಹೇಳ್ಕೊಡ್ಬೇಕಾಗಿದ್ದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಬದಲಾವಣೆಯನ್ನು ನಾವು ಸೆಂಟ್ರಲ್ ಗೌರ್ಮೆಂಟ್ ತರುತ್ತೆ, ಸ್ಟೇಟ್ ಗವರ್ನಮೆಂಟ್ ತರುತ್ತೆ, ಸ್ಕೂಲ್ ತರುತ್ತೆ, ಸೊಸೈಟಿ ತರುತ್ತೆ ಅಂತ ಕಾಯೋದಲ್ಲ. ಬದಲಾವಣೆ ಅನ್ನೋದು ಮೊದಲು ನಮ್ಮಿಂದ, ನಮ್ಮ ಮನೆಯಿಂದ ಶುರುವಾಗಬೇಕು. ಆಮೇಲೆ ಸಮಾಜದಲ್ಲಿ ನಾವು ಬದಲಾವಣೆಯನ್ನು ಬಯಸಬೇಕು ಅಂತ ಹೇಳಿ, ಒಬ್ಬಳೆ ಹೆಣ್ಮಗಳಾಗಿ ನನಗೂ ಕೂಡ ಅರ್ಥ ಆಗುತ್ತೆ. ನಮ್ಮ ಮನೆಯಿಂದ ಹೊರಗಡೆ ಹೋಗುವಾಗ ಹೇಳಿ ಕಳಿಸ್ತಾರೆ, 6 ಗಂಟೆ ಒಳಗೆ ಮನೆಗೆ ಬಾ. ನಿಜನಾ? ನಮ್ಮ ಮನೆ ಹೆಣ್ಮಕ್ಳಿಗೂ ನಾವು ಹೇಳಿ ಕಳಿಸ್ತಾ ಇರ್ತೀವಿ, ಹಾದಿ ಬೀದಿಲಿ ಯಾರಾದ್ರೂ ಕಂಡ್ರೆ ಮಾತಾಡಬೇಡ, ಬಸ್ಸಲ್ಲಿ ಪಕ್ಕದಲ್ಲಿ ಯಾರು ಕೂತ್ರೆ ಮಾತಾಡೋದು, ಹೊರಗಡೆ ಸುತ್ತ. ಹೆಣ್ಮಕ್ಳಿಗೆ ಹೇಳ್ತೀರಾ ಇಲ್ವಾ? ಎಷ್ಟು ಜನ ಹೆಣ್ಮಕ್ಳ ಪೇರೆಂಟ್ಸ್ ಇದ್ದೀರಾ? ಹೇಳಿ ಕಳಿಸ್ತೀರಾ? ಫುಲ್ ಸಲ್ವಾರ್ ಹಾಕೊಂಡು ಹೋಗು, ಫುಲ್ ಕವರ್ ಬಟ್ಟೆ ಹಾಕೊಂಡು ಹೋಗು ಅಂತ ಹೇಳಿ, ರಾತ್ರಿ ಆಗೋದ್ರೊಳಗೆ ಮನೆಗೆ ಬಾ. 6 ಗಂಟೆ ಆಗೋದು ಒಂದು ಫೋನ್ ಶುರು ಮಾಡ್ತೀರಾ, ಎಲ್ಲಿದ್ಯಾ, ಯಾಕೆ ಬಂದಿಲ್ಲ, ಕತ್ಲಾಯ್ತು, ಬಸ್ ಸಿಗಲ್ಲ, ರೈಟ್? ಯಾವತ್ತಾದ್ರೂ ನಿಮ್ಮ ಮನೆಯಿಂದ ಹುಡುಗ ಹೊರಗಡೆ ಹೋಗುವಾಗ ಹೇಳಿ ಕಳಿಸಿದ್ದೀರಾ? ಹೊರಗಡೆ ಹುಡುಗಿ ನಿಂತಿದ್ರೆ ವಿಷಲ್ ಹೊಡಿಬೇಡ, ಬೇರೆ ಹೆಣ್ಮಕ್ಳಿಗೆ ನೀನು ಕಮೆಂಟ್ಸ್ ಪಾಸ್ ಮಾಡಬೇಡ. ಬೇರೆಯವರ ಮನೆಯ ಹೆಣ್ಮಕ್ಳು ಕೂಡ ನಿನ್ನ ಮನೆ, ನಮ್ಮ ಮನೆಯ ಥರ ಬೇರೊಂದು ಮನೆಯ ಮಕ್ಕಳು, ಅವರಿಗೂ ಕೂಡ ಗೌರವ ಕೊಡೋದು ನಿನ್ನ ಜವಾಬ್ದಾರಿ, ನಿನ್ನ ಕರ್ತವ್ಯ ಅಂತ ನಾವು ಯಾವತ್ತಾದ್ರೂ ಹೇಳಿ ಕಳಿಸ್ತೇವ? ರೈಟ್? ಉಡುಗೆ ತೊಡುಗೆ ಅದರ ಬಗ್ಗೆ ನಾನು ಜಾಸ್ತಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ವೆಸ್ಟರ್ನ್ ಕಲ್ಚರ್ ಅಂತ ಹೇಳಿದ್ರೆ ಡ್ರೆಸ್ ಮಾತ್ರ ಅಲ್ಲ, ನಮ್ಮ ಭೌತಿಕತೆ ಕೂಡ ನಾವು ಫಾಲೋ ಮಾಡಬೇಕಾಗಿದ್ದು ಇಲ್ಲಿ ಬರೀ ಡ್ರೆಸ್ ಅಲ್ಲಲ್ಲ. ಇಂದಿನ ಪರಿಸ್ಥಿತಿಯನ್ನ ನೋಡಿದ್ರೆ 2 ವರ್ಷದ ಮಗು ಕೂಡ ಅತ್ಯಾಚಾರಕ್ಕೆ ಒಳಗಾಗುತ್ತೆ, 65 ವರ್ಷದ ಅಜ್ಜಿ ಕೂಡ ಅತ್ಯಾಚಾರಕ್ಕೆ ಒಳಗಾಗ್ತಾರೆ. ಹಾಗಾಗಿ ಬರೀ ನಮ್ಮ ವೇಷಭೂಷಣಗಳನ್ನ ಬದಲಾಯಿಸ್ಕೊಳ್ಳಿ ಅಂತ ಹೇಳಿದ್ರೆ ಪ್ರಯೋಜನ ಆಗೋದಿಲ್ಲ. ನಿಮ್ಮ ಕಣ್ಣುಗಳಿಗೆ ಇಲ್ಲದ ಇರುವ ಶೀಲ ನಮ್ಮ ಉಡುಪುಗಳಿಗೆ ಇರಬೇಕು ಅಂತ ನೀವು ಬಯಸಿದ್ರೆ ಅದು ನಿಮ್ಮ ತಪ್ಪಾಗುತ್ತೆ. ಸರಿಯಾ ಲೇಡೀಸ್? ಹೇಳಿದ ಅರ್ಥ ಆಯ್ತು? ನೋಡುತ್ತಿರುವವರ ಕಣ್ಣುಗಳಿಗೆ ಇಲ್ಲದೆ ಇರುವ ಶೀಲ ಬರೀ ನಮ್ಮ ಉಡುಪುಗಳಿಗೆ ಮಾತ್ರ ಇರಬೇಕು ಅಂತ ಆರೋಪಿಸೋದು ಕೂಡ ತಪ್ಪಾಗತ್ತೆ ಅಂತ ಹೇಳಿ, ನಾವು ನಮ್ಮ ಹೆಣ್ಣು ಮಕ್ಕಳಿಗೆ ಎಷ್ಟು ಗೌರವಯುತದ ಮರ್ಯಾದೆಯ ಪಾಠವನ್ನು ಹೇಳ್ಕೊಡ್ತೇವೋ ಮನೆಯ ಗಂಡು ಮಕ್ಕಳಿಗೆ ಕೂಡ ಅದೇ ರೀತಿಯ ಪಾಠವನ್ನು ನಾವು ಹೇಳಿಕೊಡ್ಬೇಕಂತ ಹೇಳಿ. ಆಗೋದು ಬೇಗ ಏನಾದರೂ ಕಲಿತೇವೆ, ಏನಾದರೂ ಮಾಡಲಿಕ್ಕೆ ಹೊರಡ್ತೇವೆ ಅಂತ ಹೇಳಬೇಕಾದ್ರೆ ಬೇಗ ಡಿಸ್ಟ್ರಾಕ್ಟ್ ಆಗಿಬಿಡ್ತೇವೆ. ಒಬ್ಬ ಶಿಷ್ಯ ಗುರು ಹತ್ರ ಹೋಗಿ ಹೇಳ್ತಾರಂತೆ, ಗುರುಗಳೇ, ನನಗಿನ್ಮೇಲೆ ಈ ಶಾಲೆಯಲ್ಲಿ ಓದಲಿಕ್ಕೆ ಆಗೋದಿಲ್ಲ, ನಾನು ಈ ಶಾಲೆ ಬಿಟ್ಟು ಹೊರಗಡೆ ಹೋಗ್ತೇನೆ ಅಂತ ಹೇಳಿ. ಗುರು ಕೇಳ್ತಾರಂತೆ, ಈ ಗುರು ಶಿಷ್ಯರು ಆಶ್ರಮದಲ್ಲಿರುವ ಗುರು ಶಿಷ್ಯರು, ನಾಟ್ ಟುಡೇಸ್ ಎಜುಕೇಶನ್ ಸಿಸ್ಟಮ್. ಗುರು ಕೇಳ್ತಾರಂತೆ, ಯಾಕೆ ಶಾಲೆ ಬಿಟ್ಟು ಹೋಗ್ತಾ ಇದ್ದೆ, ಏನಾಗಿದೆ ನಿನಗೆ ಆ ಥರ ನಮ್ಮ ಗುರುಕುಲದಲ್ಲಿ? ಶಿಷ್ಯ ಹೇಳ್ತಾರಂತೆ, ಪ್ರತಿಯೊಬ್ಬರು ಒಬ್ಬರ ಬಗ್ಗೆ ಇನ್ನೊಬ್ರು ಕಾಮೆಂಟ್ಸ್ ಕೊಡೋದೇ ಆಯಿತು, ಇನ್ನೊಬ್ಬರ ಬಗ್ಗೆ ಟೀಸ್ ಮಾಡೋದೇ ಆಯಿತು, ರಾಜಕೀಯ ಮಾಡೋದೇ ಆಯಿತು, ಯಾರು ಕೂಡ ಒಳ್ಳೇದು ಮಾಡೋದಿಲ್ಲ, ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳೋದು, ಚುಚ್ಚಿ ಮಾತಾಡೋದು, ಅದೇ ಮಾಡ್ತಾ ಇರ್ತಾರೆ. ನನಗೆ ಈ ಶಾಲೆಯಲ್ಲಿ ಕಲಿಯಲಿಕ್ಕೆ ಆಗೋದಿಲ್ಲ, ನಾನು ಒಂದು ಶಾಂತವಾದ ವಾತಾವರಣವನ್ನು ಹೊತ್ಕೊಂಡು ಎಲ್ಲರೂ ಹೋಗ್ಬಿಡ್ತೀನಿ ಅಂತ ಹೇಳಿ ಗುರುಗಳು ಹೇಳ್ತಾರಂತೆ. ಶಿಷ್ಯ ಹೇಳ್ತಾರಂತೆ. ಆಗ ಗುರು ಹೇಳ್ತಾರಂತೆ, ಫೈನ್, ನೀನು ಬಯಸ್ತಾ ಇರೋದು ನಿಜವಾಗ್ಲೂ ಸರಿಯಾಗಿ ಇದೆ. ಯಾಕೆ ಅಂತ ಹೇಳಿದ್ರೆ ನಿನಗೂ ಕೂಡ ಒಂದು ಶಾಂತಿಯ ವಾತಾವರಣ ಬೇಕು ಅಂತ ನೀನು ಬಯಸ್ತಾ ಇದೀಯಾ. ಒಂದು ಕೆಲಸ ಮಾಡು, ನಾನು ನಿನಗೆ ಒಂದು ಕೆಲಸ ಮಾಡಲಿಕ್ಕೆ ಹೇಳ್ತೇನೆ, ಆ ಕೆಲಸವನ್ನು ನೀನು ಕಂಪ್ಲೀಟ್ ಮಾಡಿದ ನಂತರ ಯು ಆರ್ ಫ್ರೀ ಟು ಗೋ ಎನಿವೇರ್ ಅಂತ ಹೇಳಿ. ಆಗ ಗುರು ಶಿಷ್ಯ ಒಪ್ಕೊಳ್ತಾನೆ ಆ ಕೆಲಸ ಮಾಡಲಿಕ್ಕೆ. ಏನು ಅಂತ ಕೇಳಿದಾಗ ಒಂದು ಸಣ್ಣ ಪಾತ್ರೆಯ ತುಂಬ ನೀರನ್ನು ತುಂಬಿಸಿ ಗುರು ಹೇಳ್ತಾರಂತೆ, ಒಂದು ಹನಿ ನೀರು ಕೂಡ ಇದರಿಂದ ಚೆಲ್ಲದ ಹಾಗೆ ನಮ್ಮ ಇಡೀ ಆಶ್ರಮದ ಸುತ್ತ ನಡ್ಕೊಂಡು ಬಂದು ಆ ಪಾತ್ರೆಯನ್ನು ನನ್ನ ಕೈಗೆ ಕೊಟ್ಬಿಟ್ಟು ಯು ಆರ್ ಫ್ರೀ ಟು ಗೋ ಎನಿವೇರ್, ನೀನು ಎಲ್ಲಿಗೆ ಬೇಕಾದ್ರೂ ನೀವು ಫ್ರೀ ಆಗಿ ಹೋಗಬಹುದು ಅಂತ ಹೇಳಿ. ಆವಾಗ ಶಿಷ್ಯ ಇಷ್ಟೇನಾ, ಪಾತ್ರೆ ಇಟ್ಕೊಂಡು ಒಂದು ಆಶ್ರಮ ಸುತ್ತ ಬಂದ್ಬಿಟ್ರೆ ನಾನು ಫ್ರೀ ಟು ಗೋ, ಶಾಂತಿ ಸಿಕ್ಬಿಡುತ್ತೆ ನನಗೆ ಅಂತ ಹೇಳಿ ಪಾತ್ರೆಯನ್ನು ತಗೊಂಡು ನಿಧಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಅಂತ ನಡ್ಕೊಂಡು ಆಶ್ರಮ ಸುತ್ತ ಬಂದು ಸ್ವಾಮೀಜಿ ಗುರೂಜಿ ಹತ್ರ ನಿಂತ್ಕೊಂಡು ಹೇಳ್ತಾರಂತೆ, ಗುರೂಜಿ ನೀವು ಹೇಳಿದ ಹಾಗೆ
ನಾನು ಒಂದು ಹನಿ ನೀರನ್ನು ಚೆಲ್ಲದೆ ಆಶ್ರಮದ ಸುತ್ತ ಬಂದು ಗುರುಗಳು ಹೇಳ್ತಾರಂತೆ, ನೀನು ಪಾತ್ರೆ ಇಟ್ಕೊಂಡು ಶಾಲೆಯ ಸುತ್ತ ಬರ್ತಾ ಇದೆಯಲ್ಲ, ಆಗ ಯಾರಾದ್ರೂ ನಿನ್ನನ್ನು ನೋಡಿ ತಮಾಷೆ ಮಾಡಿದ್ರ? ಶಿಷ್ಯ ಹೇಳ್ತಾರಂತೆ, ನಾನು ಕೇಳಿಸ್ಕೊಳ್ಳಿಲ್ಲ. ಯಾಕೆ? ನನ್ನ ಗಮನ ಎಲ್ಲ ನೀರು ಎಲ್ಲಿ ಚೆಲ್ಲಿಬಿಡುತ್ತೋ ಅನ್ನೋದ್ರ ಮೇಲೆ ಇತ್ತು. ಬಿಕಾಸ್ ನಾನು ಈ ಆಶ್ರಮದಿಂದ ಹೊರಗಡೆ ಹೋಗ್ಬೇಕಿತ್ತಲ್ವಾ, ಅದಕ್ಕೆ. ಗುರುಗಳು ಮತ್ತೆ ಕೇಳ್ತಾರಂತೆ, ಯಾರಾದ್ರೂ ನಿನ್ ಬಗ್ಗೆ ಚಾಡಿ ಹೇಳ್ಕೊಂಡು ಮಾತಾಡ್ತಾ ಇದ್ದಿದ್ದು, ರಾಜಕೀಯ ಮಾತಾಡ್ತಾ ಇದ್ದಿದ್ದು, ನಿನ್ನ ಅವ್ರ ಕೈಯಿಂದ ಆಗೋದಿಲ್ಲ, ಸೋಲ್ತದೆ ಅಂತ ಹೇಳ್ತಾ ಇದ್ದಿದ್ದು ನಿನ್ನ ಕಿವಿಗೆ ಕೇಳಿಸ್ತಾ? ಶಿಷ್ಯ ಹೇಳ್ತಾನೆ, ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಪಾತ್ರೆಯಿಂದ ಒಂದು ಹನಿ ಕೂಡ ನೀನು ಚೆಲ್ಲಬಾರ್ದು ಅಂತ ಹೇಳಿದ್ರಲ್ಲ, ನನ್ನ ಕಾನ್ಸಂಟ್ರೇಷನ್ ಕೂಡ ಈ ಪಾತ್ರೆಯಲ್ಲಿರುವ ನೀರು ಚೆಲ್ಲಬಾರ್ದು ಅನ್ನೋದರ ಮೇಲೆ ಇತ್ತು. ಹಾಗಾಗಿ ನಾನು ಯಾರೂ ಹೇಳಿದ್ದನ್ನ ಕೇಳಿಸ್ಕೊಳ್ಳಿಲ್ಲ ಅಂತ ಹೇಳಿ. ಈ ಕತೆ ನಮ್ಮೆಲ್ಲರಿಗೂ ಅಪ್ಲೈ ಆಗುತ್ತೆ. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಸಮಾಜದಲ್ಲಿ ಒಂದು 4 ಜನ ಇರ್ತಾರೆ. ಎವ್ರಿವೇರ್ ಐ ಸೇ 4 ಜನ ಇದ್ದೇ ಇರ್ತಾರೆ. ಇವತ್ತು ನೀವು ಈ ವಿಡಿಯೋವನ್ನ ಮಾತಾಡಿ, ವಿಡಿಯೋವನ್ನ ರೆಕಾರ್ಡ್ ಮಾಡಿ ಒಂದು 4 ಜನಕ್ಕೆ ಶೇರ್ ಮಾಡಿದಾಗ ಅಲ್ಲೊಂದು 4 ಜನ ಇರ್ತಾರೆ. ಆ ಅಮ್ಮಂಗೆ ಬೇರೆ ಕೆಲಸ ಇರಲಿಲ್ಲ, ಅಲ್ಲಿ ಬಂದು ಮಾತಾಡಿದ್ರ, ಮಡಿಕೇರಿಯಲ್ಲಿ ಸಾಕು ಅಂತ ಕುಂದಾಪುರದಲ್ಲೂ ಬಂದು ಮಾತಾಡಿದ್ರ ಅಂತ ಕೇಳುವ ಒಂದು 4 ಜನ ಇರ್ತಾರೆ. ಆ 4 ಜನ ನಮ್ಮಲ್ಲಿ ಇರಬೇಕು. ಅಂಥವ್ರು ಇಲ್ಲದೆ ಹೋದ್ರೆ ನಮಗೆ ಗೊತ್ತಿಲ್ಲ 4 ಜನ ಯಾರು ಅಂತ. ನಾವೆಲ್ಲ ಹೇಳೋದು ಹಾಗೆ ಅಲ್ಲ, 4 ಜನ ಏನು ಹೇಳಬೇಕು ಅಂತ ಹೀಗೆ ಮಾಡಿದ್ರೆ ತಿರುಗಿ ಕೇಳಿ 4 ಜನ ಯಾರು ಅಂತ ಇರ್ತಾರೆ. ಎವ್ರಿ ಟೈಮ್ 4 ಮೆಂಬರ್ಸ್ ಇರ್ತಾರೆ. ಓಕೆ, ಸೊ ಆ 4 ಮೆಂಬರ್ಸ್ ಮಾತ್ರ ತಲೆಗೆ ಹಾಕಿಕೊಳ್ಳದ ಕಾರಣಕ್ಕೆ ಶಿಷ್ಯ ಒಂದು ಹನಿ ನೀರನ್ನು ಚೆಲ್ಲದ ಇರುವ ಹಾಗೆ ಗುರಿ ಸಾಧನೆ ಒಂದನ್ನೇ ತಲೆ ಮೇಲೆ ಇಟ್ಕೊಂಡು ಅವನು ಸುತ್ತಬಂದ, ಶಾಲೆ ಸುತ್ತಬಂದ. ನಾವು ಕೂಡ ಏನಾದರೂ ಒಂದು ಸಾಧನೆಯನ್ನು ಮಾಡ್ತೇವೆ ಅಂತ ಹೊರಡುವಾಗ, ಅಯ್ಯೋ ನನಗೆ ಈಗ 50 ವರ್ಷ, ನಾನು ಈಗ ಡಾನ್ಸ್ ಮಾಡ್ಲಿಕ್ಕೆ ಹೋದ್ರೆ 4 ಜನ ಏನ್ ಹೇಳ್ಬೋದು? ಯೋಚನೆ ಮಾಡಬೇಡಿ. ಅಯ್ಯೋ ನನಗೆ ಮದುವೆಯಾಗಿ ಮಕ್ಕಳಿದೆ, ನಾನು ಇನ್ನು ಜವಾಬ್ದಾರಿ ಅಂತ ಹೇಳಿ ಮನೆ ಬಿಟ್ಟು ಹೊರಗಡೆ ಹೋದ್ರೆ 4 ಜನ ಏನ್ ಹೇಳ್ತಾರೆ? ಡೋಂಟ್ ಥಿಂಕ್ ಅಬೌಟ್ ದಮ್. ನೀವು ಒಳ್ಳೇದು ಮಾಡಿದ್ರು 4 ಜನ ಇರ್ತಾರೆ, ಕೆಟ್ಟ ಮಾಡಿದ್ರು 400 ಜನ ಇರ್ತಾರೆ. ಅವಾಗಿಂದ ನಾನು ಒಂದೇ ಮಾತು ಹೇಳ್ತಾ ಇರೋದು, ಸಾಧನೆ ಮಾತಾಡುತ್ತೆ. ನಾನು ಅನುಭವಿಸಿದ್ದನ್ನ ನಾನು ಹೇಳೋದು. ಅವಮಾನ ಮಾಡ್ತಾರೆ ಜನ. ನೀವೇನಾದ್ರೂ ಯಾವ್ದಾದ್ರು ಒಂದು ಕಷ್ಟದ ಕೆಲಸಕ್ಕೆ ಹೋಗ್ತೀರಾ ಅಂತ ಹೇಳ್ಬೇಕಂದ್ರೆ ಜನ ನಿಮ್ಮನ್ನ ಹಿಂದಿಂದ ಹೇಳ್ತಾರೆ, ನಿಮ್ಮನ್ನ ವೀಕ್ ಮಾಡ್ತಾರೆ, ನೆಗೆಟಿವ್ ಥಿಂಗ್ಸ್ ಅನ್ನ ನಿಮ್ಮ ತಲೆ ಮೇಲೆ ತುಂಬಿಸ್ತಾರೆ, ಅನುಮಾನದಿಂದ ನೋಡ್ತಾರೆ. ಸಾಧಿಸಿ ನಿಮ್ಮ ಕನಸನ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡು ನೀವು ಸಾಧನೆ ಮಾಡಲಿಕ್ಕೆ ಹೊರಟಾಗ ಅದೇ ಜನಗಳು ಕರೆದು ನಿಮ್ಮನ್ನು ಸನ್ಮಾನ ಮಾಡ್ತಾರೆ. ಸಾಧನೆ ಮಾತಾಡುತ್ತೆ, ಸಾಧನೆ ನಿಮ್ಮ ಬಗ್ಗೆ ಮತ್ತೊಬ್ಬರ ಮಾತನಾಡಿಸುತ್ತೆ. ಆ ಒಂದು ಕಾರಣಕ್ಕೆ ನಿಮ್ಮ ಮನಸ್ಸಿನಲ್ಲಿ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ, ಇದು ಮಹಿಳೆಯರಿಗೆ ಮಾತ್ರ ಅಲ್ಲ ಪುರುಷನ ಮನಸ್ಸಿನಲ್ಲೂ ಇರುತ್ತೆ. ನಾನು ಕಾಲೇಜಲ್ಲಿದ್ದಾಗ ಏನೋ ಒಂದು ಸಾಧನೆ ಮಾಡಬೇಕು ಅಂತಿದ್ದೆ, ಜವಾಬ್ದಾರಿಗಳ ನಡುವಲ್ಲಿ ನಾನು ಬಿಟ್ಬಿಟ್ಟೆ ಅಂತ ಹೇಳಿ ಇವೆಂಟೇ ನನ್ನನ್ನು ಜನ ಕೇಳ್ತಾರೆ. ಕೆಲಸ ಇದೆ, ಸಂಸಾರ ಇದೆ, ಮಗು ಇದೆ, PhD ಯಾಕೆ ಬೇಕು? ಬಿಕಾಸ್ ಅದು ನನ್ನ ಕನಸಾಗಿತ್ತು. ಆ ಕನಸನ್ನು ನಾನು ಅಷ್ಟು ಬೇಗ ಕಳ್ಕೊಳ್ಳೋಕ್ಕೆ ಸಿದ್ಧ ಇರಲಿಲ್ಲ. ದಟ್ಸ್ ದ ರೀಸನ್. ಇಟ್ಸ್ ಓಕೆ, ನಾನು ಅದಕ್ಕಾಗಿ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ತೇನೆ. 1-2 ಗಂಟೆ ನಿದ್ದೆ ಕಮ್ಮಿ ಆದ್ರೂ ಪರವಾಗಿಲ್ಲ, ನಾನು ನಿದ್ರೆ ಇದೆ, 4 ವರ್ಷ ಓದ್ಬಿಡ್ತೇನೆ. ಐ ವಾಂಟ್ ಟು ಡೂ ದಟ್. ಆ ಸಾಧನೆ, ಆ ಕನಸು ಇದೆಯಲ್ಲ, ಆ ಕನಸು ನಿಮ್ಮನ್ನು ಬಿಟ್ಟು ಹೋಗದ ಹಾಗೆ ನೋಡ್ಕೊಂಡ್ರೆ 24 hours ಅಲ್ಲಿ ಒಂದು 2 hours ನಿಮಗೆ ಸಿಗೋದಿಲ್ಲ ಅಂತ ಏನಿಲ್ಲ, ಆರಾಮವಾಗಿ ಸಿಗತ್ತೆ. ಇರುತ್ತಲ್ಲ, ಆ 4 D ಥಿಯರಿಗಳನ್ನ ನಾವು ಫಾಲೋ ಮಾಡ್ಬೇಕಂತೆ. ಫಸ್ಟ್ D says ಡ್ರೀಮ್, ಸೆಕೆಂಡ್ D says ಡೆಸ್ಟಿನೇಷನ್, ಥರ್ಡ್ D says ಡಿಟರ್ಮಿನೇಷನ್, ಅಂಡ್ ಫೋರ್ತ್ D says ಡಿಸಿಪ್ಲಿನ್. ನಾವು ನಮ್ಮನ್ನು ಖುಷಿಯಾಗಿ ಇಟ್ಕೋಬೇಕು. ನಾನೇನೋ ಸಾಧಿಸಬೇಕು ಅಂತ ಹೋದ್ರೆ ಈ 4 D ಥಿಯರಿಗಳನ್ನ ನೀವು ಫಾಲೋ ಮಾಡಬೇಕು. ಕನಸು ಕಾಣಬೇಕು. ಅಬ್ದುಲ್ ಕಲಾಂ ಜಿ ಹೇಳ್ತಾರೆ, ಶ್ರೇಷ್ಠವಾದ ಕನಸನ್ನ ಕಾಣು. ಕನಸು ಅಂದ್ರೆ ಹಗಲು ಕನಸಲ್ಲ, ನಿಮ್ಮನ್ನ ನಿದ್ರೆ ಮಾಡಲಿಕ್ಕೆ ಬಿಡದೇ ಇರುವಂತಹ ಕನಸನ್ನ ಕಾಣು. ಬರೀ ನಿದ್ರೆಯನ್ನೇ ಮಾಡಿಸುವ ಕನಸನ್ನಲ್ಲ. ಕಾಣುವ ಕನಸು ಶ್ರೇಷ್ಠವಾಗಿರ್ಬೇಕು. ಆದ್ರೆ ಆ ಕನಸನ್ನು ಸಾಧಿಸುವ ದಾರಿ ಇದೆಯಲ್ಲ, ಅದು ಇನ್ನಷ್ಟು ಶ್ರೇಷ್ಠವಾಗಿರ್ಬೇಕು. ಡ್ರೀಮ್, ಶ್ರೇಷ್ಠವಾದ ಕನಸನ್ನ ಕಾಣೋದು. ಡೆಸ್ಟಿನೇಷನ್,
ಆ ಕನಸು ಸರಿಯಾಗಿಲ್ಲ, ಬೇಡ ಕಷ್ಟ ಆಗುತ್ತೆ, ನಾಳೆ ಇನ್ನೊಂದು ಸ್ವಲ್ಪ ಈಸಿಯಾಗಿ ಕನಸು, ಅದು ಯಾಕೋ ವರ್ಕೌಟ್ ಆಗ್ತಿಲ್ಲ, ಮೂರನೇ ದಿನ ಮತ್ತೊಂದು ಕನಸು. ನೋ, ನಾನು ಮಾಡಬೇಕು ಅಂತ ನೀವು ಉದ್ದೇಶವಾಗಿ ಹಾಕೊಂಡಿದ್ರೆ ಅದೇ ನಿಮ್ಮ ಕನಸು. ಡಿಸ್ಟೆನ್ಸ್ ಕ್ಲಿಯರ್ ಆಯ್ತಾದ್ಮೇಲೆ ಯು ಶುಡ್ ಬಿ ಡಿಟರ್ಮೈಂಡ್. ಆ ಡಿಸ್ಟೆನ್ಸ್ ಅನ್ನ ರೀಚ್ ಆಗ್ಲಿಕ್ಕೆ ನೀವು ಡಿಟರ್ಮೈಂಡ್ ಆಗಿರ್ಬೇಕು. ಆ ಡ್ರೀಮ್ ಅನ್ನ ಸಾಧಿಸುವ ದಾರಿ ಅಂತ ಹೇಳಿದೆ ಅಲ್ವಾ, ಶ್ರೇಷ್ಠವಾಗಿರ್ಬೇಕು. ಆಮೇಲೆ ನಾನು ಹೇಳ್ತೇನೆ ನಿಮ್ಗೆ ಡಿಸಿಪ್ಲಿನ್ ಹೇಗಿರ್ಬೇಕು ಅಂತ ಹೇಳಿದ್ರೆ, ಹೇಗೋ ಇದ್ರೆ ಆಗತ್ತೆ, ಕೆಲಸ ಕೊಟ್ಟು ಕೆಲಸ, ದುಡ್ಡು ಕೊಟ್ಟು ಕೆಲಸ ತಗೋತೀನಿ, ಇನ್ಫ್ಲೂಯೆನ್ಸ್ ಕೊಟ್ಟು ಕೆಲಸ ತಗೊಳ್ತೀನಿ, ಮತ್ತಾರ ಹತ್ರ ಹೇಳಿ ಮಾಡಿಸ್ಕೊಳ್ತೀನಿ. ನೋ, IAS ಆಗ್ತೀನಾ? ಎಸ್, ಐ ಆಮ್ ರೆಡಿ ಟು ಡೆಡಿಕೇಟ್ ಮೈ 14 hours a day. I sit and study and become an IAS officer. KS ಬರಿಬೇಕಾ? ಎಸ್, ಕೂರ್ತೀನಿ, ಓದ್ತೀನಿ, ಇಟ್ಸ್ ಓಕೆ. ಒಂದು ವರ್ಷ ನನ್ನ ನಿದ್ರೆ ಹೋದ್ರೆ, ನಂದು ಊಟ ಮಿಸ್ ಆದ್ರೆ ಇಟ್ಸ್ ಓಕೆ. ಐ ಆಮ್ ಡಿಸಿಪ್ಲಿನ್. ಇವತ್ತು ಒಂದು ಡ್ರೀಮ್, ನಾಳೆ ಮತ್ತೊಂದು ಡ್ರೀಮ್, ನಾಡಿದ ಇನ್ನೊಂದು ಡ್ರೀಮ್. ಡಿಸಿಪ್ಲಿನ್ ಹೋಗಿ ಎಲ್ಲ ಕನಸು ಮೇಲೋಗರ ಆಗೋಗುತ್ತೆ. ಹಾಗಲ್ಲ, ನಾನು ಏನು ಆಗಬೇಕು ಅಂತ ನಾನು ಅನ್ಕೊಂಡಿರ್ತೇನೋ, ನಾನು ಏನು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿರ್ತೇನೋ ಅದರ ದಾರಿ ಎಷ್ಟು ಕ್ಲಿಯರ್ ಆಗಿರಬೇಕು. ನಾವು ಹೋಗುವ ಅಪ್ರೋಚ್ ಇದೆಯಲ್ಲ ಕೂಡ, ಅದು ಕೂಡ ಅಷ್ಟೇ ಡಿಸಿಪ್ಲಿನ್ ಆಗಿರಬೇಕು. ಈ 4D ಥಿಯರಿಯನ್ನ ನೀವೆಲ್ಲರೂ ನೀವು ಫಾಲೋ ಮಾಡಿದ್ರೆ, ನಾನು ಫಾಲೋ ಮಾಡಿದ್ರೆ, ನಮ್ಮ ಮನೆಯ ಮಕ್ಕಳಿಗೆ ಕೂಡ ನಾವು ಹೇಳ್ಕೊಟ್ರೆ ನಾವು ಮುಂದೆ ಬರ್ತೇವೆ. ಅಬ್ದುಲ್ ಕಲಾಂ ಜಿಯವರು ಹೇಳಿದ್ದು ಇದನ್ನೇ, ಗಾಂಧೀಜಿಯವರು ಹೇಳಿದ್ದು ಇದನ್ನೇ. ಜೀವನ ಅಂತ ಹೇಳಿದ್ರೆ ದೊಡ್ಡ ಒಂದು ಮನೆ ಕಟ್ಟಿ, ಲಕ್ಷಾಂತರ ರೂಪಾಯಿಗೆ ಬಾಗಿಲು ಹಾಕಿ, ಗೋಡೆಯಷ್ಟು ದೊಡ್ಡ ಕಿಟಕಿ ಕಟ್ಟಿ, ಅದಕ್ಕೆ ದೊಡ್ಡ ಕರ್ಟನ್ ಹಾಕಿ ಮನೆ ಒಳಗೆ ಕೂತ್ಕೊಳ್ಳೋದಲ್ಲ. ಬಾಗಿಲನ್ನ, ಕಿಟಕಿಯನ್ನ ವಿಶಾಲವಾಗಿ ತೆಗೆದಿಡು, ಹೊಸ ಗಾಳಿ, ಹೊಸ ಬೆಳಕು ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಮನೆಯೊಳಗೆ ಬರಲಿ, ಅದು ನಮ್ಮ ಮನಸ್ಸೊಳಗೂ ಬರಲಿ. ಆನೋಪದ್ರವೋ ಯಂತ್ರ ವಿಶ್ವತಃ, ಶ್ರೇಷ್ಠತೆ ಅನ್ನೋದು ಎಲ್ಲಾ ದಾರಿಯಿಂದ ಬರಲಿ. ಬರೀ ಮದುವೆ ಟುವೆ ಅಂತಲ್ಲ, ಎಲ್ಲಿಂದ ನಿಮಗೆ ಉತ್ತಮವಾದ ಅಂಶಗಳು ಸಿಗುತ್ತೋ ಎಲ್ಲಾ ಕಡೆಯಿಂದ, ಪ್ರತಿ ಕಡೆಯಿಂದ ನೀವು ಉತ್ತಮವಾದ ಅಂಶಗಳನ್ನು ತಗೊಳ್ಳಿ. ಉತ್ತಮವಾದ ಅಂಶಗಳನ್ನು ತಗೊಂಡು ನೀವು ದ ಬೆಸ್ಟ್ ಆಗಿ. ದೊಡ್ಡವರೆಲ್ಲ ನಮಗೆ ಏನ್ ಟೀಚ್ ಮಾಡ್ತಾರೆ, ಅದೊಂದು ಅಲ್ಟಿಮೇಟ್ ಗೋಲ್ ಅದೇ ಇರುತ್ತೆ. ಬಿ ದ ಬೆಸ್ಟ್, ಬಿ ಬೆಸ್ಟ್ ಅಂತ ಹೇಳಿ, ಬೆಸ್ಟ್ ಆಗಿ ಅಂತಾನೆ ಅವ್ರು ಹೇಳೋದು. ಬರಹಗಾರರು ಹೇಳ್ತಾರೆ, ನಡೆವರೆಗವರೆ ಕುಳಿತವರು ಇಡುತ್ತಾರ, ಯಾರು ಎಲ್ಲಿ ಬೀಳ್ತಾರೆ, ನಾವು ಹೆದರ್ಕೊಳ್ತೇವೆ, ಹೋಗ್ತಾ ಇದ್ದೇನೆ, ಬಿದ್ದ್ಬಿಡ್ತೇನೆ, ಜನ ಆಗ್ತಾರೆ, ಏನೋ ಆಗುತ್ತೆ. ನಡೆವರೆಡವದೆ ಕುಳಿತವರೆಡವರೆ, ನಡೆಯುವವರು ಎಡವಿ ಬೀಳದೆ ಕೂತವರು ಎಡವಿ ಬೀಳ್ತಾರ. ನಾವು ಕೂತ್ಕೊಂಡೇ ಇದ್ರೆ ಇತಿಹಾಸ ಅಲ್ಲ, ಹೆಜ್ಜೆ ಗುರುತು ಕೂಡ ನಾವು ಮೂಡಿಸೋದಿಲ್ಲ. ನಮ್ಮ ಡ್ರೀಮ್ ಏನು, ಇತಿಹಾಸ ಕ್ರಿಯೇಟ್ ಮಾಡಬೇಕು ಅಂತ. ಕೂತ್ಕೊಂಡೇ ಇದ್ರೆ, ಮಲ್ಕೊಂಡೇ ಇದ್ರೆ ಇತಿಹಾಸ ಬರಲಿಕ್ಕಾಗತ್ತಾ? ಕೂತ್ಕೊಂಡೇ ಇರೋದನ್ನ ಬಿಟ್ಟು, ನಾನು ಎಡವಿ ಬೀಳ್ತೇನೆ ಅಂತ ಹೇಳೋದನ್ನ ಬಿಟ್ಟು, ನಾನು ನಡೀತೇನೆ, ಬಿದ್ದರೆ ಓಕೆ, ನಡೆಯುವಾಗ ಎಡವಿ ಬೀಳೋದು ಸಹಜ. ಎಡವಿ ಬಿದ್ದದ್ದಕ್ಕೆ ಕಾರಣವನ್ನು ತಿಳ್ಕೊಂಡು ಮತ್ತೆ ನಾನು ಮುಂದುವರಿತೇನೆ ಅಂತ ಸಾಧನೆ ಮೆಟ್ಟಿಲನ್ನ ಏರುವ ಪ್ರಯತ್ನವನ್ನು ನೀವು ಮಾಡಬೇಕು. ಒಂದು ನೆನಪಿಟ್ಕೊಳ್ಳಿ, ಸಾಧನೆ ಅನ್ನೋದು ಒಂದು ಸ್ಟ್ರೈಟ್ ಪಾತ್ ಅಲ್ಲ. ಪ್ರತಿ ಒಂದು ಹಂತ ಹಂತವಾಗಿ ಮೇಲೆ ಏರ್ಬೇಕಾಗಿರುವಂತಹದ್ದು. ಒಂದು ಏಣಿಯ ಅಂತಾನೆ ಅಂದ್ಕೊಳ್ಳಿ. ಏಣಿಯ ಮೊದಲ ಸ್ಟೆಪ್, ಎರಡನೇ ಸ್ಟೆಪ್, ಮೂರನೇ ಸ್ಟೆಪ್ ಹೋದಾಗ ನಿಮಗಿಂತ ಸಾಧನೆ ಮಾಡಿದವರು ಮೇಲೆ ಇರ್ತಾರೆ. ನೀವು ಲಕ್ಕಿ ಆದ್ರೆ ನಿಮಗೆ ಕೈಕೊಟ್ಟು ಮೇಲೆ ಎಳೆಯೋರಾಗಿರ್ತಾರೆ, ಅನ್ಲಕ್ಕಿ ಆದ್ರೆ ಕಾಲಿನಲ್ಲಿ ತುಳಿದು ಕೆಳಗೆ ಬೀಳಿಸೋರಿರ್ತಾರೆ. ಸಾಧನೆಯ ಏಣಿ ಅಂದ್ರೆ ಇವರಿಬ್ಬರು ಇರ್ತಾರೆ, ಕಾಲಿನಿಂದ ತುಳಿದು ಕೆಳಗೆ ಬೀಳಿಸೋರು ಇರ್ತಾರೆ, ನಿಮಗೆ ಕೈಕೊಟ್ಟು ನಿಮ್ಮನ್ನ ಮೇಲೆ ಎಳ್ಕೊಡೋರು ಇರ್ತಾರೆ. ಧೃತಿಗಿಡಬೇಡಿ. ನಮ್ಮ ಸಾಧನೆಯ ಏಣಿಯಲ್ಲಿ ನಾವೇ ಕಷ್ಟಪಟ್ಟು ಹತ್ತೋಣ, ಯಾರಾಗೊಬ್ಬರು ನಮಗೆ ಕೈ ಹಿಡಿದು ಮೇಲೆ ಎಳ್ಕೊಳ್ಳೋರು ಸಿಗ್ತಾರೆ. ಒಂದು ನೆನಪಿಡಿ, ಅದೇ ರೀತಿ ಮೇಲಕ್ಕೆ ಏಳುವಾಗ ನಿಮ್ಮ ಕೈಯನ್ನು ಚೂರು ಕೆಳಗಡೆ ಚಾಚಿ, ನಮ್ಮ ಕೆಳಗೆ ಯಾರೋ ಒಬ್ರು ಬರ್ತಾ ಇದ್ದಾರೆ, ಅವರನ್ನ ನಾವು ತುಳಿದು ಕೆಳಗೆ ಹಾಕೋದು ಬೇಡ. ನಾವು ನಮ್ಮ ಕೈ ಹಿಡಿದು ಅವರನ್ನ ಹೀಗೆ ಮೇಲಕ್ಕೆ ಎತ್ತಿಕೊಡೋಣ. ನಾವು ಯಾವುದಾದ್ರೂ ದಾರಿಯಲ್ಲಿ ಮುಂದೆ ಹೋಗ್ತೇವೆ ಅಂತ ಹೇಳಬೇಕಾದ್ರೆ ನಮ್ಮನ್ನ ಮಾತ್ರ ಮುಂದೆ ತರಬೇಕು, ನಮ್ಮನ್ಗೆ ಯಾರೊಬ್ರು ಗಾಡ್ ಫಾದರ್ ಇರಬೇಕು ಅಂತ ಹೇಳಿ ನಾವು ತಿಳ್ಕೊಳ್ಳೋದಲ್ಲ. ನಾವು ಕೂಡ ಮುಂದೆ ಹೋಗುವಾಗ ನಮ್ಮ ಹಿಂದೆ ಇರೋರನ್ನ ಮೇಲೆ ಹೇಳ್ಕೊಡುವ, ಇದು ಕೂಡ ಒಂದು ಸೇವೆ ಅಲ್ವಾ. ನೀವೆಲ್ಲ
JCAಯಲ್ಲಿ ಸೇರಿದ್ದೀರಾ. ನಿಮ್ಮ ಮೇನ್ ಕಾನ್ಸೆಪ್ಟ್ ಕೂಡ ಅದೇ ಅಲ್ವಾ, ಸೇವೆ, ಸರ್ವಿಸ್ ಅಂದರೆ ಹೇಗೆ ನಾವು ದೊಡ್ಡ ಫೀಲ್ಡಲ್ಲಿ ಹೋಗಿ ಮಾಡೋದ, ನಮ್ಮ ಲಿಮಿಟಲ್ಲಿ ನಮಗೆ ಏನಾಗುತ್ತೆ ಅದು ಕೂಡ ನಾವು ಮಾಡ್ಬೋದಲ್ವಾ. ನಾವು ಮುಂದೆ ಹೋಗುವಾಗ ನಮ್ಮ ಜೊತೆ ಇರೋರನ್ನ ನಾವು ಜೊತೆಗೆ ಕರ್ಕೊಂಡು ಹೋಗುವಂತಹದ್ದು. ಸ್ನೇಹಿತರೆ, ಒಂದು ನೆನಪಿಟ್ಕೊಳ್ಳಿ, ನಾನು ಇಷ್ಟೊಂದು ಕನಸು ಕಾಣಿ ಸಾಧನೆ ಮಾಡಿ ಈಡೇರಿಸ್ಕೊಳ್ಳಿ ಅಂತ ಹೇಳಿದೆ ಅಲ್ಲ, ಅದೆಲ್ಲ ವೇದಿಕೆ ಮೇಲೆ ಬಂದು ಹಾರ ಹಾಕಿಸಿ ಶಾಲು ಹೊದಿಸ್ಕೊಂಡು ಪೇಟ ಹಾಕಿಸ್ಕೊಳ್ಳೋ ಸನ್ಮಾನಕ್ಕಾಗಿ ಅಲ್ಲ. ವೇದಿಕೆ ಮೇಲೆ ಸನ್ಮಾನ ಮಾಡ್ತಾರಲ್ಲ, ಅದು ಒಂದು ಮಾತ್ರ ಸಾಧನೆ ಅಲ್ಲ. ಅನ್ಕೋಬೋದು ನೀವು, ಸಾಧನೆ ಅಂದರೆ ಏನು, ಎಲ್ಲರೂ ನಾವು ರೆಕಗ್ನೈಸ್ ಮಾಡಬೇಕಾ, ಅವಾರ್ಡ್ ಕೊಡ್ಬೇಕಾ? ನಿಮ್ಮನ್ನ ನೀವು ಖುಷಿಯಾಗಿ ಇಟ್ಕೊಂಡು ಒಂದು ಸಂತೋಷದಿಂದ ಒಂದು ದಿನ ರಾತ್ರಿ ನಿದ್ರೆ ಮಾಡ್ತೀರಲ್ಲ, ಆ ನಿದ್ರೆ ಮಾಡಿಸೋದ ಕೆಲಸವನ್ನು ನೀವು ಮಾಡ್ಕೊಳ್ತೀರಲ್ಲ, ಅದು ಕೂಡ ಒಂದು ಸಾಧನೆ ಅಲ್ವಾ. ಯಾವುದೋ ಒಂದನ್ನ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಇಷ್ಟು ದಿನ ಆಗಿರಲಿಲ್ಲ, ಇವತ್ತು ಮಾಡ್ತಾ ಇದ್ದೀನಿ, ನನಗೆ ಖುಷಿ ಆಯಿತು, ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಪ್ಪ ಅನ್ನೋದು ಕೂಡ ನಮ್ಮ ಹಂತದಲ್ಲಿ, ನಮ್ಮ ವ್ಯಾಪ್ತಿಯಲ್ಲಿ ಅದು ಸಾಧನೆಯೇ. ಸಮಾಜ ಗುರುತಿಸಬೇಕು, ಅವಾರ್ಡ್ ಕೊಡಬೇಕು ಅಂತಲೇ ನೀವು ಮಾಡಬೇಕಾಗಿ ಇಲ್ಲ. 24 ಗಂಟೆಯನ್ನ ನಾವು ಯಾವ್ದಾವುದಕ್ಕೂ ವಿನಿಯೋಗಿಸ್ತೇವೆ. ಎಸ್ಪೆಷಲಿ ನಾವು ಕೆಲಸಕ್ಕೆ, ಮನೆ ಕೆಲಸಕ್ಕೆ, ಕಿಚನ್ನಿಗೆ, ಮಕ್ಕಳಿಗೆ, ರೈಟ್? 24 ಗಂಟೆಯಿಂದ ನಾವು ಆ ಥರ ವ್ಯಯ ಮಾಡ್ತೇವೆ. ಅದರಲ್ಲಿ ಅರ್ಧ ಗಂಟೆ, 1 ಗಂಟೆ ನಮಗಾಗಿ ಆದರೂ ಇಟ್ಕೊಳ್ಳುವ. ಇದು ನಾನು ಒತ್ತಿ ಹೇಳ್ತಾ ಇರೋದು ಮಹಿಳೆಯರಿಗೆ. ಪುರುಷರು ನೀವು ಹೇಳಲ್ಲ ಕೇಳಲ್ಲ, ಹೋಗ್ಬಿಡ್ತೀರಾ, 5 ಗಂಟೆಗೆ ವಾಕ್ ಹೋಗ್ತೀನಿ ಅಂತ ಹೇಳಿ ಹೋಗ್ಬಿಡ್ತೀರಾ. ನಾವು ಹಾಗಲ್ಲ, ಕಾಫಿ ಮಾಡಿಡ್ಬೇಕು, ಪ್ಲಾಸ್ಟಿಕ್ ಹಾಕಿಡ್ಬೇಕು, ಮಕ್ಕಳದ್ದು ಎದ್ದ ತಕ್ಷಣ ಹಾಲು ಕಡಿ ಮಾಡಿಡ್ಬೇಕು, ಬ್ರೇಕ್ಫಾಸ್ಟಿಗೆ ಏನು ಅಂತ ಎತ್ತಿಡ್ಬೇಕು, ಟಿವಿ ನೋಡಿ ಆಫ್ ಮಾಡಿ ಮಲಗ್ಬಿಡ್ತೀರಾ. ಈಸಿ ಇಲ್ಲ. ನಮ್ಗೆ 12:30 ರಾತ್ರಿವರೆಗೆ ನಿದ್ದೆ ಬರಲ್ಲ. ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡೋದು? ದಟ್ ಇಸ್ ದ ಬಿಗ್ಗೆಸ್ಟ್ ಚಿಂತೆ ಎಲ್ಲ ಮಹಿಳೆಯರಿಗೆ, ಹೌದಾ ಅಲ್ವಾ? ನಾಳೆ ಮಧ್ಯಾಹ್ನಕ್ಕೆ ಮಕ್ಕಳಿಗೆ ಏನು ಕಲಿಸೋದು, ಬಾಕ್ಸ್ ಮಾಡಿ, ಆ ಚಿಂತೆಯಲ್ಲೇ ನಾವು ಮಲಗಿರ್ತೀವಿ. ಬೆಳಗ್ಗೆ ಏನಪ್ಪ ಅದನ್ನೇ, ಲಂಚ್ಗೆ ಏನು ಮಾಡೋದು, ಸಂಜೆ ಬೆಳಗ್ಗೆ ಏನು ಮಾಡೋದು, ಸಾಂಬಾರು ಏನು ಮಾಡೋದು, ನನಗೂ ರಾತ್ರಿ ದುಡಿದಿದ್ರೆ ಸಾಕು, ಗಂಡನಿಗೆ ಏನು ಮಾಡೋದು, ಮಕ್ಕಳಿಗೆ ಏನು ಮಾಡೋದು. ಬೈತಾ ಇಲ್ಲ, ನಾನು ಇರುವ ವಿಷಯವನ್ನ ಹೇಳ್ತಾ ಇದ್ದೀನಿ. ನೀವೇನು ದುಡಿ ಆಯಿತು, ಬೈಕೊಂಡೇ ಬೆಳಗ್ಗೆ ಎದ್ದು ರಾತ್ರಿ ಸಾಂಬಾರಿದೆ ನನಗೆ ಸಾಕು. ನನ್ನ ಹಸ್ಬೆಂಡ್ ಮನೇಲಿದ್ರೆ ಹಾಗಾಗಲ್ಲ, ಅಯ್ಯೋ ಅವ್ರಿಗೇನಪ್ಪ ಮಾಡೋದು, ಆ ಚಿಂತೆ ನನಗೂ ಇರುತ್ತೆ. ರೈಟ್ ಅಲ್ಲ? ನಿಜ ಅಲ್ಲ? ಸೊ ಅದಕ್ಕೆ ನಾನು ಹೇಳೋದು, ಗಂಡಸರಿಗೆ ಕಂಪೇರ್ಟಿವ್ಲಿ ನಿಮಗೆ ಸ್ವಲ್ಪ ಈಸಿ, ಡಿಸಿಷನ್ ಮೇಕಿಂಗ್ ಈಸಿ, ಒಂದು ಸ್ವಲ್ಪ ಎದ್ದು ಹೊರಗಡೆ ಹೋಗೋದೆಲ್ಲ ಈಸಿ, ಅಲ್ಲ ಹೋಗಿ ಬರ್ತೀನಿ ಅನ್ನೋದು ಈಸಿ. ಮತ್ತೆ ಸಾರಿ ಹೇಳೋದು, ಥ್ಯಾಂಕ್ಸ್ ಹೇಳೋದು, ಅದೆಲ್ಲ ವೇದಿಕೆಯಲ್ಲಿ ಮಾತ್ರ, ಅದೇನು ವರ್ಕೌಟ್ ಆಗಲ್ಲ. ನೀವು ಯಾರು ಗಂಡಸರು ನಮಗೆ ಬಂದು ಮನೇಲಿ ಸಾರಿ ಅಂತ ಹೇಳಲ್ಲಪ್ಪ. ನಿಜವಾಗ ಹೇಳ್ತಾರ ಯಾರಾದ್ರೂ ಗಂಡ ಅಂತ ಪದೇ ಬಂದು ಸಾರಿ ಅಂತ ಅದ್ರ ಜೋಕ್ ಅಂತ ಹೇಳ್ತಾ ಇದ್ರು ಅವರು. ಸಾರಿ ಅಂತ ಯಾರು ಹೇಳೋದು ವಿಷಯದ ಬಗ್ಗೆ ಹೇಳ್ತಾ ಇದ್ರು. ನೋಬಡಿ ಸೇ ಸಾರಿ ಆ್ಯಂಡ್ ಥ್ಯಾಂಕ್ಸ್. ಅದೆರಡು ನಾವು ಹೆಂಡತಿಯರಿಗೆ ಗೊತ್ತಿಲ್ಲ. ಟುಡೇಸ್ ಜನರೇಷನ್ ನಾನು ಹೇಳೋದು ಆಸ್ ಯೂಶುವಲ್ ಹೋಗ್ತಾ ಇರೋದಲ್ಲಿ, ಹ್ಯಾಪಿ ಬರ್ಡೇ ಅಂದರೆ ಒಂದು ಥ್ಯಾಂಕ್ಸ್ ಹೇಳ್ತೀರಾ, ಹ್ಯಾಪಿ ಆ್ಯನಿವರ್ಸರಿ ಅಂದರೆ ಒಂದು ಥ್ಯಾಂಕ್ಸ್ ಹೇಳ್ತೀರಾ. ಬಿಟ್ಟರೆ ಬೆಳಗ್ಗೆ 5 ಗಂಟೆಗೆ ಎದ್ದು ಟೀ ಮಾಡ್ಕೊಡ್ತೇವೆ, ಥ್ಯಾಂಕ್ ಯು ಯಾರು ಹೇಳ್ತೀರಾ? ಇಸ್ ದ ಬೆಸ್ಟ್ ಹಸ್ಬೆಂಡ್ ಎವರ್ ಹೇಳ್ತಾರೆ 5 ಗಂಟೆಗೆ ಎದ್ದು. ಓಕೆ, ಹಾಗೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ನಮಗೆ ಮರ್ಯಾದೆ ಕೊಡಿ, ರೆಸ್ಪೆಕ್ಟ್ ಕೊಡಿ, ನಮ್ಮನ್ನ ತಲೆ ಮೇಲೆ ಕೂತ್ಕೊಳ್ಳಿ. ನೀವು ಅಂದ್ಕೊಂಡಿರ್ತೀರಾ, ಇವ್ರನ್ನ ಲಕ್ಷ್ಮಿ ಅಂತ ಕರಿತೀವಿ, ಸರಸ್ವತಿ ಅಂತ ಕರಿತೀವಿ, ಭೂಮಿ ತಾಯಿ ಅಂತ ಕರಿತೀವಿ, ಪ್ರಕೃತಿ ಮಾತೆ ಅಂತ ಕರಿತೀವಿ, ಇನ್ನೇನು ಬೇಕು ಇವರಿಗೆ ಅಂತ ಕರಿತೀವಿ. ನಾವು ಹೆಂಗಸರೇ, ಸಾದಾ ಸೀದಾ ಮನುಷ್ಯರೇ, ನಮಗೆ ಟೆಂಪಲ್ ಗುಡಿ ಒಳಗೆ ಕೂರಿಸಿ ಪೂಜೆ ಬೇಡ. ಬೇಕಾ ಯಾರಿಗಾದ್ರು? ಬೇಕಾ ಹೆಣ್ಮಕ್ಳಿಗೆ ದೇವರಾಗೋದು ಬೇಕಾ? ನಾವು ನಿಮ್ಮ ಹಾಗೆ ಸಾದಾ ಸೀದಾ ಮನುಷ್ಯರೇ, ನಮ್ಮನ್ನು ನೀವು ಸಾಮಾನ್ಯ ಮನುಷ್ಯರಾಗಿ ಕಂಡ್ರೆ ಸಾಕು, ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೇವೆ. ಪಾಪ ಬೆಳಗ್ಗೆ ಎಷ್ಟು ಬೇಗ ಎದ್ದು ನಮ್ಮೊಂದು ಕಾಫಿ ಮಾಡಿ ತಿಂಡಿ ಮಾಡಿ ಕಳಿಸಿದ್ದಲ್ಲ, ಥ್ಯಾಂಕ್ಸ್ ಕಣೆ, ನಿನ್ನೆ ಇವತ್ತು ತುಂಬ ಹೆಲ್ಪ್ ಆಯಿತು. ಆ ಥ್ಯಾಂಕ್ಸ್ ಅನ್ನೋದು 1 ವರ್ಷ ನಮ್ಮನ್ನ ಖುಷಿಯಾಗಿ ಕಳ್ಕೊಂಡು ಹೋಗಿರುತ್ತೆ. ನಮ್ಮ ಮಗ ಇವತ್ತು ಥ್ಯಾಂಕ್ಸ್ ಹೇಳ್ಬಿಟ್ಟಾಗ, ನಾನು ಮಾಡಿದ ಕೆಲಸನ ಇವತ್ತು ರೆಕಗ್ನೈಸ್ ಮಾಡಿಬಿಟ್ಟ ಅಂತ ಹೇಳಿದ್ದೆ. ಒಂದು ಸಣ್ಣ ಗ್ರಾಟಿಟ್ಯೂಡ್ ಇಲ್ಲ, ಅದು ಇದು ಕಾನೂನು ನಿಯಮ ರೂಲ್ ಅಂತಲ್ಲ, ನಾವು ಅಷ್ಟೊಂದು ಮಾಡುವಾಗ ಮಹಿಳೆಯರಿಗೆ ಬೇಕಾಗುತ್ತೆ ಅಂತ ಹೇಳಿ. ತುಂಬ ಜನ ಹೇಳ್ತಾರೆ, ಇವತ್ತಿನ ಹೆಣ್ಮಕ್ಳಿಗೆ ಏನು ಕಮ್ಮಿ ಆಗಿದೆ ಮೇಡಮ್, ಏರ್ ಸ್ಪೇಸಲ್ಲಿದ್ದೀರಾ, ಏರೋಸ್ಪೇಸಲ್ಲಿದ್ದೀರಾ, ನೇವಿಯಲ್ಲಿದ್ದೀರಾ, ಆರ್ಮಿಯಲ್ಲಿದ್ದೀರಾ, ಮಕ್ಕಳು ಬೇಕಾದಷ್ಟು
ಇಷ್ಟೆಲ್ಲ ಆದ್ರೂ ಜೆಂಡರ್ ಗ್ಯಾಪಲ್ಲಿ ನಮ್ಮ ದೇಶದ್ದು ರ್ಯಾಂಕ್ 127. ಜೆಂಡರ್ ಗ್ಯಾಪ್ ಅಂತ ಹೇಳಿದ್ರೆ ಲಿಂಗ ತಾರತಮ್ಯದ ಗ್ಯಾಪ್ ಇದೆಯಲ್ಲ, ಅದರಲ್ಲಿ ನಮ್ಮ ದೇಶದ ರ್ಯಾಂಕ್ 127. ಇನ್ನೂ ಸರಿಸಮಕ್ಕೂ ಬಂದಿಲ್ಲ ನಾವು. ಗ್ಯಾಪ್ ತುಂಬಾ ದೊಡ್ಡದೇ ಇದೆ. ಹೈಯರ್ ಸ್ಟೇಟಸ್ ಇರೋರು, ಎಜುಕೇಟೆಡ್ ವಿಮೆನ್, ಮಧ್ಯಮ ವರ್ಗದಿಂದ ಮೇಲಿರೋರ ವಿಮೆನ್ಗಳ ಪರಿಸ್ಥಿತಿ ಓಕೆ. ಆದರೆ ನಮಗೆ ಒಂದು ಅಸ್ತಿತ್ವವೇ ಇದೆ ಅಂತ ಯೋಚನೆ ಮಾಡದೆ, ಎಲ್ಲೋ ಹಳ್ಳಿಯ ಮೂಲೆಯಲ್ಲಿ ನಾನು ಒಂದು ಜೀವಿಯಿಂದಲೇ ಯೋಚನೆ ಮಾಡದೆ ಬದುಕ್ತಾ ಇರ್ತಾಳಲ್ಲ ಮಹಿಳೆ, ಅಂಥವ್ರ ಬಗ್ಗೆ ಸಹ ನಾವು ಯೋಚನೆ ಮಾಡಬೇಕಲ್ವಾ? ಹೌದು, ಎಷ್ಟು ಪರ್ಸೆಂಟೇಜ್ ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಸಿಗ್ತಾ ಇದೆ? 90. ಎಷ್ಟು ಪರ್ಸೆಂಟೇಜ್ ಹೆಣ್ಮಕ್ಳು ರ್ಯಾಂಕ್ ತೆಗಿತಾ ಇದ್ದಾರೆ? 90. ಎಷ್ಟು ಪರ್ಸೆಂಟೇಜ್ ಹೆಣ್ಮಕ್ಳು ಕೆಲಸಕ್ಕೆ ಹೋಗ್ತಾ ಇದ್ದಾರೆ? 20. ಈಕ್ವಾಲಿಟಿ ಮ್ಯಾಚ್ ಆಗಬೇಕಾಗಿದೆ ಅಲ್ಲಿ. ಪ್ರತಿ ವರ್ಷ ಓದ್ತೇವೆ ಹೆಣ್ಣು ಮಕ್ಕಳ ಮೇಲುಗೈ ಯಾವುದರಲ್ಲಿ? ಎಜುಕೇಶನ್ ಅಲ್ಲಿ, ರ್ಯಾಂಕ್ ಅಲ್ಲಿ, PUC ಅಲ್ಲಿ, SSLC ಅಲ್ಲಿ. ಆ ಎಲ್ಲ ಹೆಣ್ಣು ಮಕ್ಕಳನ್ನ ಒಂದು 10 ವರ್ಷ ಆದ್ಮೇಲೆ ಕೇಳಬೇಕು, ವೇರ್ ಆರ್ ಯು? ಗಂಡ ಬಿಡಲ್ಲ ಕಣೆ, ಅತ್ತೆ ಬಿಡಲ್ಲ ಕಣೆ. ಈ ಬಿಡಲ್ಲ, ಕೊಟ್ಟಿಗೆಯಿಂದ ದನ ಬಿಟ್ಟಿಲ್ಲ, ಬಿಡಲ್ಲ. ಎಷ್ಟು ಗಂಟೆಗೆ ಕೊಟ್ಟಿಗೆಯಿಂದ ದನ ಬಿಡೋದು? ರಿಯಾಲಿಟಿಯನ್ನು ಹೇಳ್ತಾ ಇರೋದು. ಯಾವುದು ಪ್ರಪಂಚ ಹೀಗಿದೆ, ಗಂಡಸರು ಇವರೇ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳೋದಲ್ಲ. ಹೋಗೋಣ, ಇವತ್ತು ಒಂದೇನೋ ಪ್ರೋಗ್ರಾಮ್ ಇದೆ ಅಂತ ಗಂಡನ ಕೇಳಿ ಹೇಳ್ತೀನಿ, ಗಂಡಸರು ಯಾರು ಹೆಂಡತಿನ ಕೇಳಿ ಹೇಳ್ತೀನಿ ಅಂತ ಹೇಳಲ್ಲ. ಇನ್ ರಿಯಾಲಿಟಿ ಜೋಕಲ್ಲಿ ಬರುತ್ತೆ. ನಮ್ಮನ್ನ ಲಟ್ಟಣಿಗೆ ಹಿಡಿದು ತೋರಿಸೋದು, ಲಟ್ಟಣಿಗೆಯಲ್ಲಿ ಗಂಡನ ತಲೆ ಮೇಲೆ ಬಿಡ್ತೀರ ನೀವು, ಲಟ್ಟಣಿಗೆಯಲ್ಲಿ ನಿಮಗೆ ಕೊಟ್ಟರೆ ಮತ್ತೆ ಆ ಥರ ನಾವು ಕಾಮಿಡಿ ಪೀಸ್ಗಳು ಹಾಕ್ತಾ ಇದ್ದೀವಲ್ಲ, ಅದನ್ನು ಮಹಿಳೆಯರಿಗೆ ವಿಚಾರ ಮಾಡಿಬಿಡ್ತೇವೆ ನಾವು. ಯಾರು ಕೂಡ ನಾವು ಅಪೋಸ್ ಮಾಡೋದಿಲ್ಲ. ಯಾರನ್ನೊಬ್ಬರು ಅಪೋಸ್ ಮಾಡ್ತೀರ? ಲಟ್ಟಣಿಗೆ ಹಿಡಿದು ಗಂಡನ ತಲೆ ಮೇಲೆ ಹೊಡೆದು ಇನ್ನೊಂದಿಷ್ಟು ದೊಡ್ಡ ಗಾಯ ಆಗಿ ಹೆಣ್ಣು ಅಂದರೆ ಏನೋ ಒಂದು ಮಹಾಕಾಳಿ ಇರುತ್ತೆ ಆ ಥರ ತೋರಿಸೋದು. ನಿಜವಾಗ್ಲೂ ನಾವು ಜೀವನದಲ್ಲಿ ಮಹಾಕಾಳಿ ರದ್ರಿ ಚಾಮುಂಡಿ ಆಗ್ಬಿಟ್ರೆ ಹೆಮ್ಮಾರಿ ಅಂತ ಹೇಳ್ತೀವಿ. ದೇವರು ಚಾಮುಂಡಿ ರದ್ರಿ ಎಲ್ಲವನ್ನೂ ಹೇಳ್ತೀರ. ನಿಜವಾಗ್ಲೂ ಜೀವನದಲ್ಲಿ ಆದರೆ ಹೆಮ್ಮಾರಿ. 6 ಗಂಟೆಗೆ ಮನೆಯಿಂದ ಹೊರಗಡೆ ಹೋದ್ರೆ ಹಿಂಸ. 6 ಗಂಟೆಗೆ ಮನೆಯಿಂದ ಹೋಗುತ್ತೆ. ಏನಕ್ಕೆ ಹೋಗುತ್ತೆ ಗೊತ್ತಿಲ್ಲ. ಜಾಬಲ್ಲಿರೋರಾಗಿರ್ಬೋದು, ನೈಟ್ ಶಿಫ್ಟ್ ಮಾಡೋರಾಗಿರ್ಬೋದು. ನೈಟ್ ಶಿಫ್ಟಲ್ಲಿ ಎಷ್ಟು ಜನ ಮಕ್ಕಳು ಕೆಲಸ ಮಾಡ್ತಾ ಇರ್ತಾರೆ. ನೈಟ್ ಶಿಫ್ಟಿಂದ ಮನೆಗೆ ಬಂದು ಮಲಗೋವರೆಗೂ ತಂದೆ ತಾಯಿಗಳಿಗೆ ನಿದ್ರೆ ಬಂದಿರೋದಿಲ್ಲ ಮನೆಯಲ್ಲಿ ಅಲ್ವಾ? 10 ಸತಿ ಫೋನ್ ಮಾಡ್ತಿರ್ತಾರೆ, ಹೋಗ್ಯಾ, ಮನೆ ತಲುಪಿದ್ಯಾ, ಡ್ಯೂಟಿ ಆಯ್ತಾ? ಈ ಭಯದ ವಾತಾವರಣ ಇದೆಯಲ್ಲ, ಅವುಗಳು ಹೋಗಬೇಕು, ಹೋಗ್ಬಂದಿರಬೇಕು. ಆವಾಗ ನಾವು ಹೇಳ್ಬೋದು. ಮಧ್ಯರಾತ್ರಿ ಹೆಣ್ಮಕ್ಳು ನಿರ್ಭೀತಿಯಿಂದ ಓಡಾಡ್ತಾರೆ, ಆವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರ್ತದೆ ಅಂತ ಹೇಳ್ತಾರಲ್ಲ. ಬೇಡ, ಅಟ್ಲೀಸ್ಟ್ ಒಂದು 8 ಗಂಟೆವರೆಗೆ, 10 ಗಂಟೆವರೆಗೆ. ಅದ್ಯಾಕೆ ಭೀತಿ ಸುತ್ತುತ್ತೆ ನಮಗೆ ಅಂತ ಹೇಳಿಸಿಕೊಳ್ಳದೆ, ಯಾಕೆ ರಾತ್ರಿ ಮನೆಯಿಂದ ಹೊರಗೆ ಹೋಗ್ತೀವಿ ಅಂತ ಹೇಳಿಸಿಕೊಳ್ಳದೆ, ಒಂದು 10% ಜನರೇಷನ್ ಅನ್ನ ಬಿಟ್ಬಿಡೋಣ. MHM ಅಂತ ಹೇಳ್ತಾರಲ್ಲ, ಹೇಳಿದ್ರು ಬದಲಾಯಿಸೋದಿಲ್ಲ. ಇಲ್ಲ ಇವರು ಹಿಂಗಿದ್ದಾರೆ ಹಂಗಿದ್ದಾರೆ, ಆ ಒಂದು ಪರ್ಸೆಂಟೇಜನ್ನ ಬಿಟ್ಬಿಡೋಣ. ಉಳಿದವ್ರನ್ನ ಸಾಧಾರಣ ಹೆಣ್ಮಕ್ಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈ ಬದಲಾವಣೆಗಳು ಮನೆಯಿಂದ ಶುರುವಾಗಬೇಕು ಅಂತ ಹೇಳಿ. ಯಾವುದೋ ಒಂದು ಪ್ರೋಗ್ರಾಮಿಗೆ ಹೋಗ್ಬೇಕಾದ್ರೆ ಈ ಥರ ಮಾತಾಡಿದ ಮೇಲೆ ಒಂದಿಬ್ಬರು ಜನ್ಸ್ ಬಂದು ನನ್ನ ಹತ್ರ ಹೇಳಿದ್ರು, ಮೇಡಮ್ ನಾವು ಧೈರ್ಯದಿಂದ ಮನೆಗೆ ಹೋಗ್ಬೋದಾಗಿತ್ತು. ಯಾಕೆ ಅಂದರೆ ಹೆಂಡತಿ ಆಗ್ಲಿಂದ ಬಾ ಮನೆಗೆ ಅಂತ ಇದ್ದಾಳೆ. ನೀವು ಮಾತಾಡಿದ ಮೇಲೆ ಇನ್ನೇನಾಗುತ್ತೋ ಗೊತ್ತಿಲ್ಲ ನಮಗೆ ಅಂತ ಹೇಳಿ. ಇಟ್ ಈಸ್ ನಾಟ್ ವಾರ್ ಬಿಟ್ವೀನ್ ಗಂಡ ಆ್ಯಂಡ್ ಹೆಂಡತಿ. ಯಾವತ್ತೂ ಗಂಡ ಹೆಂಡತಿಗೆ ಅಪೋನೆಂಟ್ ಅಲ್ಲ, ಹೆಂಡತಿ ಗಂಡನಿಗೆ ಅಪೋನೆಂಟ್ ಅಲ್ಲ ಅಲ್ವಾ? ಅಲ್ಲಿ ನಾವು ಬಿಂಬಿಸುವಾಗ ಏನು ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ, ಹೆಂಡತಿ ಅಂದರೆ ಅಪೋನೆಂಟ್ ಆಫ್ ಗಂಡ, ಗಂಡ ಅಂದರೆ ಅಪೋನೆಂಟ್ ಆಫ್ ಹೆಂಡತಿ. ನೋ, ನಾವು ಹೇಗೆ ಹೇಳ್ತೇವೆ, ಒಂದು ಸಂಸಾರ ಅಂತ ಹೇಳಿದ್ರೆ 2 ಚಕ್ರ ಬೇಕು ಹೇಳ್ತೀವ? ಗಂಡ ಹೆಂಡತಿ ಒಂದು ರಥದ 2 ಗಾಲಿಗಳಂತೆ ಹೇಳ್ತೀವಲ್ವಾ? ಗಂಡ ಹೆಂಡತಿ ಒಂದು ಕಾಯಿಗೆ 2 ಮುಖಗಳಂತೆ ಹೇಳ್ತೇವೆ. ಅಂದರೆ ಮನೆಯಲ್ಲಿ ಬಂದಾಗ ಡಿಸಿಷನ್ ಮೇಕಿಂಗ್ ಪವರ್, ಪೊಸಿಷನ್, ಈಕ್ವಾಲಿಟಿ ಅದು ಖಾಲಿಯಾಗಿ ಹೋಗೋದಿಲ್ಲಲ್ಲ, ಅದನ್ನು ಸರಿ ಮಾಡಬೇಕು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಹೆಣ್ಮಕ್ಳು ಕೂಡ ನಾವು ನಮ್ಮನ್ನ ಸೆಕೆಂಡ್ ಗ್ರೇಡ್ ಅಂತ ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ಗಂಡಸರೇ ಯಾವತ್ತು ಮೇಲೋ, ನಾವು ಸೆಕೆಂಡ್ ಡಿವಿಷನ್ ಅಂತ ಒಪ್ಕೊಂಡ್ಬಿಟ್ಟಿದ್ದೀವಿ. ಯಾಕಂದರೆ ಎಷ್ಟೋ ಜನ ಅತ್ತೆ ಅಂತ ಹೇಳೋದು ಕೇಳಿದ್ದೀನಿ, ಅವನಿಗೆ ಮದುವೆ ಮಾಡಿದ್ರು ಅವನು ಬೇಯಿಸ್ಕೊಂಡು ತಿನ್ನೋದು ತಪ್ಪಿಲ್ಲ ಅಂತ. ಅಂದರೆ ಮದುವೆ ಮಾಡಿದ್ದೆ ಅವನಿಗೆ ಅಡುಗೆ ಮಾಡಲಿಕ್ಕೆ ಅಂತ ಹೇಳಿ. ಈ ಮನಸ್ಥಿತಿಗಳು ಚೇಂಜ್ ಆಗಬೇಕು ಅಂತ ಹೇಳಿ. ಅಡುಗೆ ಮಾಡೋಕ್ಕೆ, ಮನೆ ತೊಳೆಯೋಕ್ಕೆ
ದುಡಿಯುವ ಹೆಣ್ಮಕ್ಳು ಮಾತು ಕೇಳಲ್ಲ, ಆ ಕಾನ್ಸೆಪ್ಟ್ ಎಲ್ಲ ಬರಬಾರದು. ಆಸ್ ಯೂಶುವಲ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಆಗಿ ನಾವು ಬದುಕಬೇಕು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಇಷ್ಟು ಹೊತ್ತು ಮಾತಾಡಿಯೂ ನಾನು ಎಸ್ಪೆಷಲಿ ಮಹಿಳೆ ಮತ್ತು ಯೂತ್ ಅಂತ ಇರೋದಕ್ಕೆ ಮಹಿಳೆಯರನ್ನೇ ಕಾನ್ಸಂಟ್ರೇಟ್ ಮಾಡಿ ಯಾಕೆ ಹೇಳ್ತಾ ಇದ್ದೇನೆ, ನಾನು ಹಿಂದೆ ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡಿದಾಗ ಡಿಗ್ರಿ ಆದ ತಕ್ಷಣ ಆ ಮನೆಯ ಪೇರೆಂಟ್ಸ್ ಹೇಳ್ತಾ ಇದ್ರು, ಇನ್ನು ಓದಿಸಲ್ಲ, ಇನ್ನು ಕೆಲಸ ಕಳಿಸಲ್ಲ. ಯಾಕೆ? ಮದುವೆ ಮಾಡ್ತಾ ಇದ್ದೀವಿ, ಮದುವೆ ಆದಮೇಲೆ ಗಂಡನ ಮನೆಯವರು ಬಿಟ್ಟರೆ ಓದಲಿ, ಗಂಡನ ಮನೆಯವರು ಬಿಟ್ಟರೆ ಕೆಲಸಕ್ಕೆ ಹೋಗಲಿ. ಈ ಡಿಸಿಷನ್ ಇದೆಯಲ್ಲ, ಈ ಮನೋಭಾವಗಳು ಬದಲಾಗಬೇಕು. ಹೆಣ್ಣು ಮಕ್ಕಳಿಗೆ ಮುಕ್ತವಾಗಿ ಓದುವ ಅವಕಾಶ, ಮುಕ್ತವಾಗಿ ಉದ್ಯೋಗಕ್ಕೆ ಹೋಗುವ ಅವಕಾಶ ಗಂಡು ಮಕ್ಕಳಿಗೆ ಹೇಗಿದೆಯೋ ಹಾಗೆ ಸಿಗಬೇಕು. ಆ ಎಂಪವರ್ಮೆಂಟ್ ಅನ್ನ ನಾವು ಕೇಳ್ತಾ ಇದ್ದೇವೆ. ಯೂತ್ ಕೂಡ ಇದರದೇ ನೆನಪಿಟ್ಕೋಬೇಕು. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್, ಅದು ಇದು ಎಲ್ಲ ಹೇಳ್ತಾರೆ. ನಾನು ಓದ್ತಾ ಇರುವಾಗ ನನ್ನನ್ನು ಬುದ್ಧ ಗಾಂಧಿ ಅಂತೆಲ್ಲ ಹೇಳಿ ಕರೀತಾ ಇದ್ರು. ಇವಾಗ ಅವರೇ ನನಗೆ ಹೇಳ್ತಾರೆ, ಅವತ್ತು ನಿಮಗೆ ಟೀಸ್ ಮಾಡ್ತಾ ಇದ್ವಿ ನೋಡಿ, ಇವತ್ತು ಆಸೆ ಆಗುತ್ತೆ, ನೀನು ಹಾಗೆ ಓದಬೇಕಿತ್ತು, ಧೈರ್ಯ ಬರ್ತಾ ಇತ್ತು, ಒಂದು ಕೆಲಸ ಸಿಗ್ತಾ ಇತ್ತು ಅಂತ ಹೇಳಿ ಇವಾಗ ಹೇಳ್ತಾರೆ. ಗೋಲ್ಡನ್ ಲೈಫ್ ಅಲ್ಲ ಸ್ಟೂಡೆಂಟ್ ಲೈಫ್, ಯೂತ್ ಲೈಫ್ ಗೋಲ್ಡನ್ ಲೈಫ್ ಅಲ್ಲ. ಗೋಲ್ಡನ್ ಲೈಫಿಗಿರುವ ದಾರಿ ಅದು. ನೀವು ಯೂತ್ ಅಥವಾ ಸ್ಟೂಡೆಂಟ್ ಲೈಫಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿರ್ತೀರೋ, ಎಷ್ಟು ಡಿಸಿಪ್ಲಿನ್ ಆಗಿರ್ತೀರೋ, ಅಷ್ಟೇ ಡಿಸಿಪ್ಲಿನ್ ಗೋಲ್ಡನ್ ಲೈಫಿಗೆ ಅದು ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಗೋಲ್ಡನ್ ಲೈಫ್ ಎಂಜಾಯ್ ಅಂತ ಇದ್ದರೆ ಲೈಫ್ ಪೂರ್ತಿ ಇನ್ನೊಬ್ಬರ ಎಂಜಾಯ್ಮೆಂಟ್ ನೋಡ್ತಾನೆ ನಾವು ಕಾಲ ಕಳಿಬೇಕಾಗತ್ತೆ. ನಾವು ಸ್ಟ್ರಾಂಗ್ ಆಗಿ ನೆಲೆ ನಿಂತು ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ, ಹೋರಾಡ್ತಾನೆ ಇರಬೇಕಾಗುತ್ತೆ. ಇವತ್ತಿನ ಈ ಮಾತುಕತೆಯ ಕೊನೆಯ ಒಂದು ಸ್ಟೋರಿ ಫಾರ್ ಲೇಡೀಸ್ ಹೇಳಿ ನಾನು ಮುಗಿಸ್ತೇನೆ. ನಾವು ಹೇಳುವ ಒಂದು ಮಹಿಳೆ ಇರ್ತಾರೆ, ಯಾರಾದರೂ ಮುನಿಬಾ ಮಜಾರಿಯ ಸ್ಟೋರಿ ಕೇಳಿದ್ದೀರಾ, ನೋಡಿದ್ದೀರಾ? ಆ ಊರಿನಲ್ಲಿ ಅವರು ಯಾವ ಊರಿನಲ್ಲಿ ಹೇಗೆ ಬೆಳೀತಾರೆ ಅಂತ ಹೇಳಿದ್ರೆ, ಅಪ್ಪ ಅಮ್ಮ ಹೇಳಿದ್ದಕ್ಕೆ ಎಸ್ ಅಂತ ಹೇಳುವ ಹೆಣ್ಣು ಮಕ್ಕಳು ದ ಬೆಸ್ಟ್ ಹೆಣ್ಣು ಮಕ್ಕಳು ಅಂತ ಹೇಳುವ ಒಂದು ಹಳ್ಳಿಯಲ್ಲಿ ಬೆಳೆಯುವ ಮುನಿಬಾ ಮಜಾರಿ 18 ವರ್ಷಕ್ಕೆ ಮದುವೆ ಆಗ್ತಾಳೆ. ಮದುವೆ ಆಗಿ ಸ್ವಲ್ಪ ವರ್ಷದಲ್ಲೇ ಗಂಡನ ಜೊತೆ ಹೋಗ್ತಾ ಇದ್ದಾಗ ಆಕ್ಸಿಡೆಂಟಿಗೆ ತುತ್ತಾಗ್ತಾಳೆ. ಗಂಡ ಹೇಗೋ ಕಾರಿಂದ ಹಾರಿ ಬದುಕೊಳ್ತಾನೆ, ಆದರೆ ಇವಳಿಗೆ ಕಂಪ್ಲೀಟ್ ಬಾಡಿ ತೊಂದರೆ ಕೊಡುತ್ತೆ. ಊರಿನವರು ಬಂದು ಅವಳನ್ನು ಕಾರಿಂದ ಹೊರಗೆ ಎಳಿಬೇಕಾಗುತ್ತೆ. 2.5 ಇಂದ 3 ತಿಂಗಳು ಆಕೆ ಕೋಮಾದಲ್ಲಿ ಇರ್ತಾಳೆ. ಕೋಮಾದಿಂದ ಎದ್ದು ಕೂತ್ಕೊಳ್ಳಿಕ್ಕಾಗುವ ಸಂದರ್ಭದಲ್ಲಿ ಡಾಕ್ಟರ್ ಬಂದು ಹೇಳ್ತಾರೆ, ಓಕೆ ಮುನಿಬಾ, ನಾವು ನಿಮಗೆ ಒಂದು ಕಹಿಯಾದ ಸತ್ಯವನ್ನು ಹೇಳಬೇಕು. ಏನಂತ ಹೇಳಿದ್ರೆ, ನಿಮಗೆ ಇನ್ಮೇಲೆ ನಡೀಲಿಕ್ಕಾಗೋದಿಲ್ಲ, ನಿಮ್ಮ ಕಂಪ್ಲೀಟ್ ಲೈಫನ್ನು ನೀವು ವೀಲ್ ಚೇರಲ್ಲಿ ಕಳಬೇಕಾಗತ್ತೆ. ಶಿ ಸೇಸ್ ಓಕೆ, ಒಪ್ಕೊಳ್ತೇನೆ ಈ ಸತ್ಯವನ್ನು. ಏನು ಮಾಡೋದು, ನನಗೆ ಕಾಣಿಸ್ತಾ ಇದೆಯಲ್ಲ ನನ್ನ ಬಾಡಿಗೆ ಇಷ್ಟು ತೊಂದರೆ ಆಗಿದೆ ಅಂತ ಒಪ್ಕೊಳ್ತೇನೆ. ಸ್ವಲ್ಪ ದಿನ ಆದಮೇಲೆ ಡಾಕ್ಟರ್ ಬಂದು ಮತ್ತೆ ಹೇಳ್ತಾರೆ, ಮುನಿಬಾ, ನೀವು ಜೀವನದಲ್ಲಿ ದೊಡ್ಡ ಆರ್ಟಿಸ್ಟ್ ಆಗಬೇಕು, ಪೇಂಟರ್ ಆಗಬೇಕು ಅಂತ ಕನಸ್ಕೊಂಡಿದ್ರಿ ಅಂತ ಕೇಳ್ಪಟ್ಟೆ. ಆದರೆ ಕ್ಷಮಿಸಿ, ನೀವು ಅಂದ್ಕೊಂಡ ಹಾಗೆ ಸ್ಟ್ರಾಂಗ್ ಆಗಿ ಪೇಂಟಿಂಗ್ ಮಾಡಲಿಕ್ಕೆ ನಿಮಗೆ ಆಗಲ್ಲ, ಅಷ್ಟು ಬಲ ನಿಮ್ಮ ಕೈಗೆ ಸಿಗೋದಿಲ್ಲ. ಶಿ ಸೇಸ್ ಓಕೆ. ಇನ್ನೂ ಸ್ವಲ್ಪ ಸಮಯ ಆದ ನಂತರ ಡಾಕ್ಟರ್ ಬಂದು ಹೇಳ್ತಾರೆ, ಮುನಿಬಾ, ವಿ ಆರ್ ವೆರಿ ಸಾರಿ, ಈ ಸತ್ಯ ಏನು ಅಂತ ಹೇಳಿದರೆ ನಿಮಗೆ ಇನ್ನು ಮೇಲೆ ಮಕ್ಕಳಾಗೋದಿಲ್ಲ, ಮಗುವನ್ನು ಪಡೆಯುವ ಸಾಮರ್ಥ್ಯ ನಿಮಗೆ ಇಲ್ಲ. ಈ ಒಂದು ಸತ್ಯ ಮಾತ್ರ ಅವಳನ್ನು ಒಂದು ಬದುಕಿದ್ದು ಸತ್ತಂತೆ ಮಾಡಿಬಿಡುತ್ತೆ ಈ ಸತ್ಯ. ಬಟ್ ಶಿ ಆಕ್ಸೆಪ್ಟ್ಸ್ ದಟ್. ಆ ಸತ್ಯವನ್ನು ಅವಳು ತಗೊಳ್ತಾಳೆ. ಏನು ಮಾಡೋದು? ಅದಕ್ಕಿಂತ ದೊಡ್ಡ ಒಂದು ಸಿಡಿಲು ಅಂತ ಅವಳಿಗೆ ಹೇಳಿದರೆ ಅವಳ ಗಂಡನಿಂದ ಬಂದಂಥ ಡಿವೋರ್ಸ್ ನೋಟಿಸ್. ಅವಳು ಅದನ್ನು ಕೂಡ ಆರಾಮಾಗಿ ತಗೊಳ್ತಾಳೆ. ಬಿಕಾಸ್ ಆ ಪರಿಸ್ಥಿತಿಗೆ ಆಗುವಾಗ ಅವಳು ಅರ್ಥ ಮಾಡ್ಕೊಳ್ತಾಳೆ, ಹೌದು, ನನಗೆ ಇನ್ನೂ ನಡೀಲಿಕ್ಕೆ ಆಗೋದಿಲ್ಲ, ನನಗೆ ಮೊದಲಿನ ಹಾಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ನನಗೆ ಕಡೆ ಪಕ್ಷ ಒಂದು ಮಗುವನ್ನು ಹೇಳುವ ಸಾಮರ್ಥ್ಯವೂ ಇಲ್ಲ, ಇನ್ನು ಯಾಕೆ ನನ್ನ ಗಂಡ ನನ್ನ ಜೊತೆ ಜೀವನ ಮಾಡ್ತಾನೆ? ಅಪೋಸಿಟ್ ಯೋಚನೆ ಮಾಡಿ, ಗಂಡನಿತರ ಪರಿಸ್ಥಿತಿಯಲ್ಲಿದ್ದು ಹೆಂಡತಿ ಬೇರೆ ಮದುವೆಗೆ ಏನಾದರೂ ಹೋಗಿದ್ದಿದ್ರೆ ಸೋ ಮೆನಿ ಟೈಟಲ್ಸ್ ವೇಟ್ ಮಾಡ್ತಾ ಇತ್ತು. ಆದರೆ ದುರಾದೃಷ್ಟಕ್ಕೆ ಅದನ್ನು ಮುನಿಬಾ ಅದೃಷ್ಟ ಅಂತ ತಿಳ್ಕೊಳ್ತಾಳೆ. ಅವಳು ಎಲ್ಲ ಸತ್ಯವನ್ನು ಒಪ್ಕೊಳ್ತಾಳೆ, ಅಪ್ಲೈ ಮಾಡ್ತಾಳೆ ಒಂದು ಮಗುವನ್ನು ಅಡಾಪ್ಟ್ ಮಾಡಿಕೊಳ್ಳಲಿಕ್ಕೆ. ಸ್ವಲ್ಪ 2 ವರ್ಷದ ನಂತರ ಅವಳಿಗೆ ಒಂದು ಮಗುವನ್ನು ಅಡಾಪ್ಟ್ ಮಾಡಿಕೊಳ್ಳೋ ಅವಕಾಶ ಸಿಗತ್ತೆ. ಒಂದು ಮಗುವನ್ನು ದತ್ತು ತಗೊಂಡು ಅವಳು ಸಾಕಲಿಕ್ಕೆ ಶುರು ಮಾಡ್ತಾಳೆ. ಆದರೆ ಯಾವುದಕ್ಕೂ ಅವಳು ಗಂಡನಿಗಾಗಿ, ಗಂಡನ ಮನೆಯವರಿಗಾಗಿ, ಮತ್ತೊಬ್ಬರಿಗಾಗಿ ಬಾಯ್ಲಿಕ್ಕೆ ಹೋಗೋದಿಲ್ಲ, ಏನೋ ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ಅವಳು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ದ
ಅರ್ಧ ಗಂಟೆಯ ವಿಡಿಯೋ ಇದೆ ಯೂಟ್ಯೂಬಲ್ಲಿ, ಮುನಿಮಾ ಅಂತ ಹಾಕಿ ಬಂದ್ಬಿಡುತ್ತೆ. ವೀಲ್ ಚೇರ್ ಮೇಲೆ ಕೂತ್ಕೊಂಡು ಆಕೆ ಮಾತಾಡ್ತಾಳೆ. ಅವಳು ಎಷ್ಟು ಹೇಳ್ತಾಳೆ ಅಂದರೆ ನಮ್ಮ ಕಷ್ಟ ಏನೋ ಅಲ್ಲ. ಯೋಚನೆ ಮಾಡಿ, ನಮ್ಮನ್ನು ನಾವು ಯೋಚನೆ ಮಾಡ್ಕೊಳ್ಳೋಣ. ವೀಲ್ ಚೇರಲ್ಲಿ ಕೂತ್ಕೊಂಡು ನಮಗೆ ಏನೋ ಆಕ್ಟಿವಿಟೀಸ್ ಇಲ್ಲದೆ ನಾವು ಜಗತ್ತನ್ನು ಫೇಸ್ ಮಾಡ್ತಾ ಇದ್ವಾ? ಫೇಸ್ ಮಾಡುವಷ್ಟು ಸ್ಟ್ರಾಂಗ್ ಆಗಬೇಕು ಹೆಣ್ಣು ಮಕ್ಕಳು. ಮುನಿಮಾಗೆ ಸಾಧ್ಯ ಆಗೋದಾದ್ರೆ ನಮಗೆ ಯಾಕೆ ಸಾಧ್ಯ ಆಗೋದಿಲ್ಲ? ಅವಳಿವತ್ತು ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಮೋಟಿವೇಶನಲ್ ಸ್ಪೀಕರ್ ಆ್ಯಂಡ್ ತುಂಬ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾಳೆ. ಒಂದು ದಿನ ಮಗ ಬಂದು ಫುಟ್ಬಾಲ್ ಆಡಲಿಕ್ಕೆ ಬಾಲನ್ನು ತಂದು ಮುನಿಮಾಗೆ ಕೊಡ್ತಾರಂತೆ. ಫುಟ್ಬಾಲ್ ಆಡೋಣ ಅಂತ ಹೇಳಿ ಮುನಿಮಾ ಹೇಳ್ತಾಳೆ, ಮಗನೇ ನನಗೆ ಕಾಲಲ್ಲಿ ಅಂದರೆ ಅವಳು ಎಷ್ಟು ವೀಕ್ ಆಗ್ತೀನಿ ಎವ್ರಿ ಮೊಮೆಂಟ್ ಅಂತ ಹೇಳ್ಕೊಡೋದು. ಕಾಲನ್ನು ಮೂವ್ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಫುಟ್ಬಾಲ್ ಹೇಗೆ ಆಡಲಿ, ಕಾಲು ಅಲ್ಲಾಡಿಸೋಕ್ಕೆ ಆಗೋದಿಲ್ಲಲ್ಲ. ಮಗ ಹೇಳ್ತಾನಂತೆ, ಕಾಲಿಲ್ಲದಿದ್ದರೆ ನಮ್ಮ ಕೈ ಇದೆಯಲ್ಲ, ಬಾಲ್ ಕೈಯಿಂದ ಇರಿಸಿ ನಾನು ಇಟ್ಕೊಳ್ತೇನೆ. ಆಪರ್ಚುನಿಟೀಸ್ ಹೇಗಿರುತ್ತೆ ಅಂದರೆ ಎದ್ದು ನಿಲ್ಲಿಕ್ಕಾಗದಿದ್ದರೆ ವೀಲ್ ಚೇರಲ್ಲಿ ಐ ಸ್ಪೀಕ್ ಆ್ಯಂಡ್ ಮೋಟಿವೇಟ್ ಪೀಪಲ್, ದಟ್ ಈಸ್ ಓಕೆ. ನನಗೆ ಕಾಲಲ್ಲಿ ಫುಟ್ಬಾಲ್ ಆಡೋದಿದ್ರೆ ಆಗದೆ ಇದ್ರೆ ಏನಂದರೆ ಬಾಲ್ ಎಷ್ಟು ಥ್ರೋ ಬಾಲ್ ಆಡ್ತೇನೆ, ದಟ್ ಈಸ್ ದ ಸ್ಪಿರಿಟ್. ಎಲ್ಲವನ್ನು ಪಡ್ಕೊಂಡ್ವಿ, ನಮ್ಮಿಂದ ಏನೂ ಆಗೋದಿಲ್ಲ, ಸಾಧ್ಯವೇ ಇಲ್ಲ ಅಂತ ಅಂದುಕೊಳ್ಳುವ ಟೈಮಲ್ಲಿ ಅರುಣಿಮಾ ಸಿನ್ಹಾ ಬಗ್ಗೆ ಓದಿ, ಮುನಿಮಾ ಬಗ್ಗೆ ಓದಿ ಗೊತ್ತಾಗುತ್ತೆ ಅವ್ರಿಗಿಂತ ನಾವೆಷ್ಟು ಏಬಲ್ ಇದ್ದೀವಿ, ಕೆಪೇಬಲ್ ಇದ್ದೀವಿ. ನಾವು ಮಾಡಬೇಕಾಗಿದ್ದು ಏನು? ನಮ್ಮೊಳಗಿನ ನಮ್ಮನ್ನು ಎಚ್ಚರಿಸಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಹಣೆ ಬರಹವನ್ನು ಬೈಲಿಕ್ಕೆ ಹೋಗಬೇಡಿ. ನಮಗೆ ಯಾರಿಗೂ ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ, ನಾನು ಹೀಗೆ ಆಗಬೇಕು ಅಂತ ಬರೆದಿಟ್ಬಿಟ್ಟಿದೆ, ಅದನ್ನು ಬದಲಾಯಿಸೋಕ್ಕಾಗಲ್ಲ. ಇಟ್ಸ್ ಓಕೆ. ನಾವು ನಮ್ಮ ಹವ್ಯಾಸಗಳನ್ನು ಬದಲಾಯಿಸ್ಕೊಳ್ತೇವೆ. ಹವ್ಯಾಸಗಳನ್ನು ಬದಲಾಯಿಸ್ಕೊಳ್ಳುವ ಮೂಲಕ ನಮಗೆ ಏನು ಬೇಕಿತ್ತು, ನಾವು ಏನು ಆಗಬೇಕಿತ್ತು, ಆ ಕನಸನ್ನು ಈಡೇರಿಸಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಒಂದು ದಿನ ಜನ ಓಕೆ ಶಿ ಅಚೀವ್, ಶಿ ಹ್ಯಾಸ್ ಡನ್ ಇಟ್ ಅಂತ ಹೇಳುವ ಲೆವೆಲ್. ಏನೂ ಆಗಲಿಲ್ಲ ಅಂದರೆ ಅದು ಒಂದು ದಿನ ನಾವೇ ಕೂತ್ಕೊಂಡು ನನಗೆ ಬೇಕಿದ್ದನ್ನು ಇವತ್ತು ನಾನು ಮಾಡಿಕೊಂಡೆ, ನಾನು ಇಷ್ಟು ವರ್ಷಗಳ ಕನಸು ಇವತ್ತು ನೆರವೇರಿತು ಅಂತ ನಾವು ಹೇಳಿ ಖುಷಿ ಪಡುವಂತಹ ಸಮಯ ನಮ್ಮೆಲ್ಲರಿಗೆ ಬರಬೇಕು. ಜೀವನ ಎಲ್ಲರಿಗೂ ಕೂಡ ಬೇರೆ ಬೇರೆ ರೀತಿ ಇರುತ್ತೆ. ನಾನು ಫೇಸ್ ಮಾಡಿದ್ದು ನಿಮಗಿರ್ಲಿಕ್ಕಿಲ್ಲ, ನೀವು ನೋಡ್ತಾ ಇರೋದು ನನಗಿರ್ಲಿಕ್ಕಿಲ್ಲ. ಆದರೆ ಪ್ರತಿಯೊಬ್ಬರಿಗೂ ಒಂದು ದಾರಿಯಂತೂ, ಅದರದ್ದೇ ಆದ ಒಂದು ಪಾಸಿಟಿವ್ ದಾರಿಯಂತೂ ಇರುತ್ತೆ. ಆ ದಾರಿಯನ್ನು ಯಾರು ಅಷ್ಟು ಬೇಗ ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ಬದುಕಿರುವ ಕೊನೆಯ ಕ್ಷಣದವರೆಗೆ ಚಿಟ್ಟೆಗಳಂತೆ ಕಲರ್ಫುಲ್ ಆಗಿ, ನಾನು ಮೊದಲಿಗೆ ಹೇಳಿ ಅದನ್ನೇ ಹೇಳ್ತೇನೆ, ಕಲರ್ಫುಲ್ ಆಗಿ 4 ದಿನದ ಬದುಕಾದರೂ ಕೂಡ ಅದು ಸಾರ್ಥಕ ಬದುಕಿನ ರೀತಿಯಲ್ಲಿ ನಾವೆಲ್ಲರೂ ಬದುಕುವ ಕಡೆ ಪಕ್ಷ ಹೇಳ್ತಾ ಇರೋದು. ನಾವು ಎಲ್ಲ ಹೇಳ್ತೇವೆ, ಎಲ್ಲರ ಮನೆಯ ಮಕ್ಕಳಿಗೂ ನಾವು ಹೇಳಿದ್ರೆ ಡಾಕ್ಟರ್, ಇಂಜಿನಿಯರ್, IAS, KAS, ಸೈಂಟಿಸ್ಟ್, ಸ್ಪೇಸ್ ಎಲ್ಲ ಹೇಳ್ತೇವೆ. ಒಳ್ಳೆಯ ಮನುಷ್ಯರಾಗೋಣ. ಇದರ ಅವಶ್ಯಕತೆ ಇಂದಿನ ಜಗತ್ತಿಗೆ ತುಂಬ ಇದೆ. ನಾನು ಇಷ್ಟೊತ್ತು ಹೇಳಿದೆ ಅಲ್ವಾ, ಆ ಸಾಧನೆ, ಈ ಸಾಧನೆ, ಕನಸು, ಅದು ಇದು ಏನು ಮಾಡಲಿಕ್ಕೆ ಸಾಧ್ಯ ಆಗದಿದ್ರು, ನಮ್ಮ ಮಕ್ಕಳ ಕೈಯಿಂದ ನಾವು ಏನು ಆಗಲಿಕ್ಕೆ ಸಾಧ್ಯ ಆಗದೇ ಇದ್ರು ಒಂದಂತೂ ಸಾಧ್ಯ ಇದೆ, ನಾವು ಒಳ್ಳೆಯವರಾಗೋದು, ಒಳ್ಳೆಯ ಮನುಷ್ಯರಾಗೋದು. ಇದನ್ನು ನಾವು ಯಾರು ತಂದೆ ತಾಯಿಯರು ಕೂಡ ಮಕ್ಕಳಿಗೆ ಹೇಳಿಕೊಡೋದಿಲ್ಲ, ಯಾವ ಅಧ್ಯಾಪಕರು ನಾವು ಸ್ಕೂಲ್ನಲ್ಲಿ ಹೇಳಿಕೊಡೋದಿಲ್ಲ. ಇವತ್ತಿಂದ ಹೇಳಿಕೊಡೋಣ, ನಾವು ಒಳ್ಳೆಯ ಮನುಷ್ಯರಾಗೋಣ, ನಮ್ಮ ಮಕ್ಕಳನ್ನು ಕೂಡ ಸಮಾಜಕ್ಕೆ ಒಳ್ಳೆಯ ಮನುಷ್ಯರಾಗುವಂತೆ ಬೆಳೆಸೋಣ. ಆ ಮೂಲಕ ನಾವೆಲ್ಲರೂ ಕೂಡ ಸಮಾಜದ ಆರೋಗ್ಯವಂತ ಆಸ್ತಿಗಳಾಗೋಣ ಅಂತ ಹೇಳಿ ತಮ್ಮೆಲ್ಲರೂ ಕೂಡ ನಿಮ್ಮ ಮುಂದಿನ ಜೀವನಕ್ಕೆ, ಮುಂದಿನ ಅವಕಾಶಗಳಿಗೆ ನಾನು ಶುಭ ಹಾರೈಸ್ತಾ ಇದ್ದೇನೆ. ದೂರದ ಮಡಿಕೇರಿಯಿಂದ ನನ್ನನ್ನು ಇಲ್ಲಿಗೆ ಕರೆದಿದ್ದೀರಾ ಗೊತ್ತಿಲ್ಲ, ವಿಡಿಯೋ ಕಾರಣಕ್ಕೆ ಕರೆದಿದ್ದೀರಾ. ಯಾಕಂದರೆ ನನ್ನ ಮತ್ತು ಸೋಮವಾರಪೇಟೆ JCಯ ಸಂಬಂಧ ತುಂಬ 8-10 ವರ್ಷದ್ದು. ಸೋಮವಾರಪೇಟೆ ಪುಷ್ಪಗಿರಿ JC ಅವರ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಜಡ್ಜ್ಮೆಂಟ್ ಆಗಿ, ಡಾನ್ಸ್ ಅಥವಾ ಜಡ್ಜ್ ಆಗಿ, ಒಬ್ಬ ಕಾರ್ಯಕ್ರಮದ ಗೆಸ್ಟ್ ಆಗಿ ನಾನು ಹೋಗ್ತಾನೆ ಇರ್ತೇನೆ. ಇಲ್ಲಿಗೆ ನಾನು ಬರ್ತೇನೆ ಅಂತ ಗೊತ್ತಾದಾಗ ಅಲ್ಲಿಯ ಬಹಳಷ್ಟು JCS ನನಗೆ ಕಾಲ್ ಮಾಡಿ, ಮೆಸೇಜ್ ಮಾಡಿ, ವಿಶ್ ಮಾಡಿದ್ರು. ತುಂಬ ಖುಷಿ ಆಯಿತು. JCಯ ಕನೆಕ್ಷನ್ ನಿಮ್ಮನ್ನು ಕೊಡೋದ್ರಿಂದ ಕುಂದಾಪುರದವರೆಗೆ ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ. ಬಹುಶಃ ಆ ಸಂಬಂಧ
ಕಷ್ಟವೂ ಇರಬಹುದು. ಜನಗಳು ಪರಿಚಯ ಆಗ್ತಾ ಇದ್ದಾರೆ, ನಿಮ್ಮನ್ನೆಲ್ಲ ಭೇಟಿಯಾಗಲಿಕ್ಕೆ ನನಗೆ ಅವಕಾಶ ಸಿಗ್ತಾ ಇದೆ. ನಾನೇನೋ ಒಂದು ಜೀವನದಲ್ಲಿ ಮಾಡಿದ್ದು ಅಥವಾ ಹೀಗೆ ಬಂದು ಹೇಳಿದ್ದು ನಿಮ್ಮಲ್ಲಿ ಕಡೆ ಪಕ್ಷ ಒಂದು ಸ್ವಲ್ಪ ಒಂದು 10%, 20% ಪಾಸಿಟಿವ್ ಚೇಂಜಸ್ ತಂದರೆ ನಾನು ಅಲ್ಲಿಂದ ಬಂದು ಇಲ್ಲಿ ಮಾತಾಡಿರೋದು ಒಂದು ಸಾರ್ಥಕ ಆಗತ್ತೆ ಅಂತ ಅಂದ್ಕೊಳ್ತೇನೆ. ನಿಮ್ಮೆಲ್ಲರಿಗೂ ನಿಮ್ಮ ಜೀವನಕ್ಕೆ ಶುಭ ಹಾರೈಸ್ತಾ ಇರ್ತೀನಿ. ನಮಸ್ಕಾರ.